ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, S.D.M ಕಾಲೇಜು, ಉಜಿರೆ. ಮಾಡಬೇಡಿ, ಅದನ್ನು ನೋಡಿಕೋದು ಅಲ್ಲಿಗೆ ನೀವು ಇರಲಿ, ತಲೆ ಮಾತ್ರ ಚಿಟಾರ ಮಾಡಿದರೆ ಸಾಕು ಅಷ್ಟೇ. ನಮಸ್ಕಾರ, ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಕಾನೂನು ಅರಿವು ಮಾತುಕತೆಯಲ್ಲಿ ನಾವು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳು ಮತ್ತು ಬಾಧ್ಯತೆಗಳು ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಹಿರಿಯ ವಕೀಲರಾಗಿರುವಂಥ KP ವಾಸುದೇವರಾವ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ನಾನು ವಕೀಲರಾಗಿರುವಂಥ KP ವಾಸುದೇವರಾವ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸಮಸ್ತ ವೀಕ್ಷಕರ ಪರವಾಗಿ KP ವಾಸುದೇವರಾಯರಿಗೆ ಸ್ವಾಗತವನ್ನು ಬಯಸ್ತಾ, KP ವಾಸುದೇವರಾಯರು ಸುಮಾರು 4.5 ದಶಕಗಳಿಂದ ಮಂಗಳೂರಿನಲ್ಲಿ ವಕೀಲ ವೃತ್ತಿಯಲ್ಲಿ ಇರುವವರು, ಹಿರಿಯ ವಕೀಲರಲ್ಲಿ ಒಬ್ಬರು ಮಂಗಳೂರಿನ. ಜೊತೆಗೆ ವಿಶ್ರಾಂತ ಉಪನ್ಯಾಸಕರು, ಮಂಗಳೂರಿನ S.D.M ಕಾನೂನು ಕಾಲೇಜ್ ಮತ್ತು ಕೆನರಾ ಕಾಲೇಜಲ್ಲಿ ಕೂಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದವರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಅಥವಾ ಹೊಸ ತಲೆಮಾರಿನ ವಕೀಲರನ್ನು ರೂಪುಗೊಳಿಸುವಲ್ಲಿ ಭಾರಿ ದೊಡ್ಡ ಪರಿಶ್ರಮ ಬದ್ಧತೆ KP ವಾಸುದೇವರಾವ್ ಅವರದು. ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಇದು ಮಂಗಳೂರಿನ ವಕೀಲರ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳ ಒಂದು ಸಹಭಾಗಿತ್ವದಲ್ಲಿ ನಡೆಯುವಂಥ ಒಂದು ಕಾನೂನು ಅರಿವು, ಕಾನೂನು ಜಾಗೃತಿ ಅಭಿಯಾನದ ನೆಲೆಯ ಒಂದು ಕಾರ್ಯಕ್ರಮ. ಈ ಹಿಂದೆ ಕೂಡ ನಾವು ಪ್ರತಿ ವಾರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ದೆವು ವಕೀಲರೇ. ಅಂದರೆ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂಥ ವಿಚಾರಗಳು ಮಾಧ್ಯಮಗಳ ಮೂಲಕ ಅವರಿಗೆ ಅರಿವಿಗೆ ಬರಬೇಕು, ತಿಳುವಳಿಕೆ ಆಗಬೇಕು ಅಂತ ನಾನು ವೀಕ್ಷಕರ ಹತ್ರ ಕೂಡ ಮನವಿ ಮಾಡುವಂಥದ್ದು. ಒಂದು ವೇಳೆ ನಿಮಗೆ ಹೆಣ್ಣು ಮಕ್ಕಳ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೇಳಬೇಕಂತಿದ್ರೆ ನೀವು ನೇರವಾಗಿ ನಮ್ಮ ದೂರವಾಣಿ ಸಂಖ್ಯೆಗೆ TVಯಲ್ಲಿ ಪ್ಲೇ ಆಗುತ್ತೆ, ಫೋನ್ ಮಾಡಿ ಕೇಳ್ಬೋದು. 2224040 ಅಥವಾ 2224050 222 4040. ಮಂಗಳೂರಿನ ಕೋಡ್ ಅದಕ್ಕೆ 0824 0824 ಈ ಒಂದು ಕೋಡ್ ಹಾಕಿ 222 4040. ಏನಾದರೂ ಪ್ರಶ್ನೆಗಳನ್ನು, ಅನುಮಾನಗಳನ್ನು ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಇಲ್ಲ ಅಂತಂದರೆ ಈ ಒಂದು ಪೂರ್ತಿ ಶೋವನ್ನು ನೋಡ್ತಾ ಹೋಗಿ ನಿಮ್ಮಲ್ಲಿರುವಂಥ ಅನುಮಾನಗಳಿಗೆ ಉತ್ತರ ಸಿಗುತ್ತೆ. ಅಥವಾ ನಿಮ್ಮಲ್ಲಿ ಏನಾದರೂ ಕುತೂಹಲ ಅಥವಾ ಪ್ರಶ್ನೆಗಳಿದ್ದರೆ ಅದಕ್ಕೆ ಕೂಡ ಈ ಒಂದು ವಿಚಾರದಲ್ಲಿ ನಿಮಗೆ ಮಾಹಿತಿಗಳು ಸಿಗುತ್ತೆ. ಮತ್ತು ಹೊಸ ಅಪ್ಡೇಟ್, ಯಾಕಂತ ಹೇಳಿದ್ರೆ ಕಾನೂನಿನಲ್ಲಿ ಕೂಡ ಅದು ಅನೇಕ ತಿದ್ದುಪಡಿಗಳನ್ನು ಅಥವಾ ಹೊಸ ಸೇರಿಕೆಗಳು ಆಗ್ತಾ ಇರುತ್ತೆ. ಸೊ ಈ ಎಲ್ಲ ವಿಚಾರವಾಗಿ KP ವಾಸುದೇವರಾಯರು ಇವತ್ತು ನಮ್ಮ ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಸರ್, ಈಗ ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು, ಈಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಇರುವಂಥ ಅಧಿಕಾರ. ಇವತ್ತಿನ ಮಟ್ಟಿಗೆ ಎಲ್ಲರಿಗೆ ಗೊತ್ತಿರುವಂಥದ್ದೇ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನಮಗೆ ಪಾಲು ಇದೆ, ಹೆಣ್ಣು ಮಕ್ಕಳಿಗೆ ಪಾಲು ಇದೆ ಅಂತ. ಪ್ರಶ್ನೆಗೆ ನಾನು ಯಾಕಂದರೆ ಸ್ವಲ್ಪ ಕಾನೂನಿನ ಮಾಹಿತಿಯ ಹಿನ್ನೆಲೆಯಲ್ಲಿ ಕೇಳುವಂಥದ್ದು, ಈ ರೀತಿಯ ಹಕ್ಕುಗಳು ಮಹಿಳೆಯರಿಗೆ ಭಾರತದಲ್ಲಿ ಅವರಿಗೆ ಈ ಹಿಂದೇನೂ ಇತ್ತ ಅಥವಾ ಸ್ವತಂತ್ರ ಭಾರತದಲ್ಲೇ ಇತ್ತ ಅಥವಾ ಸ್ವತಂತ್ರ ಪೂರ್ವದಲ್ಲೂ ಇತ್ತ ಅಥವಾ ಯಾವ ಕಾಲಘಟ್ಟದಲ್ಲಿ ಇಂಥ ಒಂದು ಹಕ್ಕನ್ನು ಕೊಡಲಾಯಿತು, ಏನು ಹೇಳ್ತೀರಿ ಇದರ ಹಿನ್ನೆಲೆಗೆ ಹೋಗುವಾಗ? ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈ ಪರಂಪರಾನುಗತ ಕಾನೂನು ಹಿಂದೂಗಳಿಗೆ ಅನ್ವಯವಾಗುವಂತೆ ಹೆಣ್ಣು ಮಕ್ಕಳಿಗೆ ತುಂಬ ಜನರೇಷನ್ಸ್ ಅಂದರೆ ಎಷ್ಟೋ ಸಾವಿರ ವರ್ಷಗಳ ತನಕ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಜನ್ಮತ ಎಂದು ಇರಲಿಲ್ಲ. ಹೆಣ್ಣು ಮಕ್ಕಳಿಗೆ ಮನು ಹೇಳಿದ ಹಾಗೆ ಸಣ್ಣದಿರುವಾಗ ತಂದೆ ಪ್ರೊಟೆಕ್ಟ್ ಮಾಡಬೇಕು. ಈ ನಡುವೆ ಸರ್, ನಮಗೆ ಉಡುಪಿಯಿಂದ ಅನಿತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಹಲೋ, ನಮಸ್ತೆ ಸರ್. ಏನ್ ಮೇಡಮ್ ಪ್ರಶ್ನೆ ನಿಮ್ಮದು? ನಮ್ದು ಒಂದು ತಮ್ಮನಿಗೆ ನಾವೊಂದು ಆ ಜಾಗದ ಪಾಲು ಒಂದು ನಮ್ಮ ಹತ್ರ ಕೇಳಿದ್ದ. ಅದು ನಾನು ಅವನು ಕೊಟ್ಟಿದೆ ಅವನಿಗೆ. ಸರಿ. ಅದಕ್ಕೆ ನನಗೆ ಎಂತ ಕೂಡ ಅವನು ರಿಫಲ್ ಹಣ ಎಲ್ಲ ಕೊಡ್ಲಿಲ್ಲ. ಅವನು ಹೀಗೇನೆ ತಗೊಳ್ಳಿದ್ದಾನೆ. ಅದಕ್ಕೆ ಎಂತ ಉತ್ತರ ಅಂತ ನಿಮ್ಮ ಹತ್ರ ಕೇಳುದು. ಯಾರಿಗೆ ನೀವು ಕೊಟ್ಟದ್ದು? ನಿಮ್ಮ ತಮ್ಮನಿಗ? ತಮ್ಮನಿಗೆ. ನಿಮ್ಮ ಯಾರ ಭೂಮಿ ಅದು? ಜಮೀನು ಯಾರದು? ನಂದು ತಂದೆದ್ದು. ನಿಮ್ಮ ತಂದೆಯದ್ದು. ತಂದೆ ಜಮೀನಲ್ಲಿ ನೀವು ನಿಮ್ಮ ತಮ್ಮನಿಗೆ ಪಾಲು ಕೊಟ್ಟಿದ್ದೀರಿ? ಹಲೋ, ಹೇಳಿ ಸರ್, ಕೇಳ್ತದೆ. ಹೌದೌದು, ನಿಮ್ಮ ತಮ್ಮನಿಗೆ ನೀವು ಪಾಲು ಕೊಟ್ಟಿದ್ದೀರಿ ಅಂತ ಹೇಳೋದು ನೀವು? ನನ್ನ ತಂದೆದ್ದು ಆಸ್ತಿಯದ್ದು ನನ್ನ ತಮ್ಮ ತಗೊಂಡಿದ್ದಾನೆ. ತಮ್ಮ ತಗೊಂಡಿದ್ದಾನೆ. ಓಕೆ.
ಅದು ನನಗೆ ಅವನು ಎಂತಾದ್ರೂ ಹಣ ಕೊಡ್ತೇನೆ ಅಂತ ಹೇಳಿದ, ಎಷ್ಟು ದಿನ ಕೊಡ್ಲಿಲ್ಲ ಅವನು. ಓ, ನಿಮಗೆ ಪಾಲು ಕೊಟ್ಟಿಲ್ಲ ಅಂತ ನೀವು ಹೇಳೋದಾ? ನನಗೆ ಪಾಲು ಕೊಡ್ಲಿಲ್ಲ ಅವನು, ಎಂತ ಅದಕ್ಕೆ ಉತ್ತರ ಎಂತದಂತ. ಓಕೆ, ಒಂದು ನಿಮಿಷ ಆಗಿರಿ, ಲೈನಲ್ಲಿ ರೀ, ವಕೀಲರು ಹೇಳ್ತಾರೆ. ಎಸ್, ಈಗ ಫೋನಲ್ಲಿ ಅವ್ರು ಕೇಳ್ತಾರೆ, ಅವರ ತಂದೆಯ ಆಸ್ತಿಯಲ್ಲಿ ತಮ್ಮ ನನಗೇನನ್ನು ಕೊಡ್ಲಿಕ್ಕೆ ಕೊಟ್ಟಿಲ್ಲ. ಸ್ವಲ್ಪ ಮತ್ತೆ ಅದನ್ನು ಅವರಿಗೆ ಉತ್ತರ ಕೊಡಬಹುದು ಒಂದು 5 ನಿಮಿಷ ನಂತರ. ನೀವು ಹಾಗೆ ಲೈನಲ್ಲಿ ಇರ್ತೀರಾ ಅಥವಾ ಶೋ ನೋಡ್ತಾ ಇರ್ತೀರಾ? ಲೈನಲ್ಲಿ ಇರ್ತೇನೆ. ಲೈನಲ್ಲಿ ಇರ್ತೀರಾ? ಯಾಕಂದ್ರೆ ವಕೀಲರಿಗೆ ಇದಕ್ಕೆ ಪೂರ್ವಭಾವಿಯಾಗಿ 1-2 ನಿಮಿಷ ಬೇರೆ ಮಾತಾಡ್ಲಿಕ್ಕೆ ಉಂಟು, ಅದಕ್ಕಾಗಿ. ಸೊ ಹಾಗಾದ್ರೆ ಲೈನಲ್ಲೇ ಇರೋದಿದ್ರೆ ಓಕೆ ಓಕೆ. ನಿಮಗೆ ಟಿವಿಯಲ್ಲಿ ನೋಡೋಕೆ ಆಗಲ್ವಾ ಈಗ? ನನಗೆ ಟಿವಿಯಲ್ಲಿ ಬೇಡ. ಆಯ್ತು ಸರಿ ಸರಿ, ಅವ್ರ ಲೈನಲ್ಲೇ ಇರ್ತಾರಂತೆ. ಎಸ್ ಎಸ್ ಸರ್. ನೋಡಿ, ನಾನು ಹೇಳಿದ ಹಾಗೆ ಈ ಹೆಣ್ಣು ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ತಂದೆ ಆದವನು ಆರೈಕೆ, ಶೆಲ್ಟರ್ ಎಲ್ಲ ಕೊಡಬೇಕು. ಮದುವೆ ಆದಾಗ ಗಂಡ ಅದೇ ಆರೈಕೆ ಮತ್ತೆ ಪ್ರೊಟೆಕ್ಷನ್ ಮತ್ತೆ ಸಪೋರ್ಟ್ ಕೊಡಬೇಕು. ಪ್ರಾಯ ಆದ ನಂತರ ಅವರ ಮಕ್ಕಳು ಅವರಿಗೆ ಅದೇ ಆರೈಕೆ ಸಪೋರ್ಟ್ ಕೊಡಬೇಕೆಂದು ಮನು ಹೇಳಿದ್ದು. ಇದನ್ನೆಲ್ಲ ಕೂಲಂಕುಷವಾಗಿ ನೋಡಿದ್ರೆ ಅವರಿಗೆ ಹಕ್ಕು ಎಂದಿರಲಿಲ್ಲ. ಅವರಿಗೆ ಆರೈಕೆ ನೋಡಬೇಕು, ಶೆಲ್ಟರ್ ಕೊಡಬೇಕು, ಅವರ ಪ್ರೊಟೆಕ್ಷನ್ ಮಾಡಬೇಕು, ಅವರ ಎಲ್ಲ ಬೇಕುಗಳನ್ನು ಎಲ್ಲ ಅದನ್ನು ಕರೆಕ್ಟಾಗಿ ಈ 3 ತಂದೆ, ಗಂಡ ಮತ್ತೆ ಮಕ್ಕಳು ಸರಿಯಾಗಿ ನೋಡಬೇಕೆಂದಿರುವುದು. ಹೀಗೆ ಇತ್ತು. ಈಗ ಸರ್ ನಾನು ಆ ವಿಷಯಕ್ಕೆ ನಾನು ಬರ್ತೇನೆ, ಅಲ್ಲಿಗೆ ಬರುವ ನಾವು. ಬಟ್ ನಾನು ಈಗ ಲೈನಲ್ಲಿ ಇರೋರಿಗೆ ಯಾರ ಸ್ಪೆಸಿಫಿಕ್ ಕ್ವಶನ್ಗೆ ನಾವು ಆನ್ಸರ್ ಮಾಡಿ ತಿರ್ಗಾ ನಾವು ಏನು ಇತ್ತು ಅಂತ ಆ ವಿಷಯಕ್ಕೆ ಬರುವ. ಅನಿತಾ ಮೇಡಮ್, ಎಸ್ ಲೈನಲ್ಲಿ ಕೇಳ್ತಾ ಇರಿ. ಎಸ್, ಅವರ ಆಸ್ತಿ ಅವರ ತಂದೆಗೆ ಹೇಗೆ ಬಂತು ಒಂದು ಪಾಯಿಂಟ್. ಮೇಡಮ್, ಗೊತ್ತಾ ನಿಮಗೆ ನಿಮ್ಮ ತಂದೆಗೆ ನಿಮ್ಮ ಆಸ್ತಿ ಯಾವ ಸ್ವರೂಪದಲ್ಲಿ ಬಂತು ಅಂತ ಏನಾದ್ರೂ ಮಾಹಿತಿ ಉಂಟಾ? ಅವರ ಅಪ್ಪನದು, ಅಂದ್ರೆ ನಿಮ್ಮ ಅಜ್ಜನದು. ಅದು ಪಿತ್ರಾರ್ಜಿತ. ಸರಿ. ಅವರ ತಮ್ಮ ಈಗ ಅದನ್ನು ತಂದೆ ಹತ್ರ ಯಾವಾಗ ತೆಗೆದುಕೊಂಡದ್ದು? ಮೇಡಮ್, ವಕೀಲರು ಕೇಳಿದ ಪ್ರಶ್ನೆ ಗೊತ್ತಾಯ್ತಾ ನಿಮ್ಗೆ? 2010ರಲ್ಲಿ. ಆಗ ನಿಮ್ಗೇನು ಪ್ರತಿಫಲ ಸಿಕ್ಕಿಲ್ವಾ? ಆವಾಗ ನಿಮಗೇನಾದ್ರೂ ಪ್ರತಿಫಲ ಕೊಟ್ಟಿದ್ದಾರಾ? ಏನಾದ್ರೂ ಏನು ಕೊಡ್ಲಿಲ್ಲ. ಮಾತುಕತೆಯಲ್ಲಿ ಅವನು ಇದು ಜಾಗ ಎಲ್ಲ ಒಳಗೆ ಹಾಕಿದ್ದಾನೆ. ನೀವು ಕೋರ್ಟಿಗೆ ಹೋಗಿ ಆ ವ್ಯಾಜ್ಯ ಮಾಡಿ 2005ನೇ ಇಸ್ವಿ ಕಾನೂನು ಪ್ರಕಾರ ನಿಮ್ಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಜನ್ಮತ ಹಕ್ಕು ಬರುತ್ತದೆ ಅಂತೇಳಿ ನೀವು ಪ್ರತಿಪಾದಿಸಬೇಕು. ಅದು ಉಡುಪಿ ನ್ಯಾಯಾಲಯದಲ್ಲಿ ಮಾಡಬೇಕು. ಮೇಡಮ್, ಕೇಳಿಸ್ಕೊಂಡ್ರಾ? ಈಗ ವಕೀಲರು ಹೇಳುವಂಥದ್ದು, ನೀವು ಇದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬೇಕು. ನೀವೀಗ ಉಡುಪಿಯವರಾಗಿರುವುದರಿಂದ ನೀವು ಉಡುಪಿ ಕೋರ್ಟ್ನಲ್ಲೇ ಈ ವಿಷಯವನ್ನು ಚಾಲೆಂಜ್ ಮಾಡಬೇಕು ಅಂತ. ಮತ್ತೆ ಅವರಿಗೆ ಮಕ್ಕಳಿದ್ದಾರೆ? ನಿಮಗೆ ಮಕ್ಕಳಿದ್ದಾರಾ ಮೇಡಮ್? 2 ಮಕ್ಕಳು, ಒಂದು ಗಂಡು ಮಕ್ಕಳು, ಹೆಣ್ಣು ಮಕ್ಕಳು. ಮಕ್ಕಳ ಪರವಾಗಿ ನೀವು ವ್ಯಾಜ್ಯ ಮಾಡಬೇಕು. ಓಕೆ, ಮಕ್ಕಳ ಪರವಾಗಿ ನೀವು ಇದನ್ನು ಏನು ದೂರು ದಾಖಲಿಸಿ ವ್ಯಾಜ್ಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ವಕೀಲರು. ಓಕೆ ಸರ್, ಥ್ಯಾಂಕ್ ಯು. ಒಂದು ನಿಮಿಷ, ಸಿಗ್ತದಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದು ನ್ಯಾಯಾಲಯದಲ್ಲಿ ಅವರು ಪ್ರೂವ್ ಮಾಡಿದ ಹಾಗೆ ಉಂಟು. ಎಲ್ಲ ಡಾಕ್ಯುಮೆಂಟ್, ಸೆಟಲ್ಮೆಂಟ್ ಮಾಡಿದ, ಸೇಲ್ ಡೀಡ್ ಮಾಡಿದ, ತಮ್ಮನಿಗೆ ಹೇಗೆ ಬಂತು, ತಂದೆಗೆ ಯಾವ ನೆಲೆಯಲ್ಲಿ ಬಂತು, ಇದನ್ನೆಲ್ಲ ಅವರು ಕೋರ್ಟ್ ಅಲ್ಲಿ ದಾಖಲೆಯನ್ನು ಕೊಡಬೇಕು. ಈಗ ವಕೀಲರು ಹೇಳುವಂತದ್ದು, ಎಸ್ ನಿಮ್ಮ ತಂದೆಯ ಈ ಒಂದು ಆಸ್ತಿ ಇದೆ ಅಲ್ವಾ, ಅದು ನಿಮ್ಮ ತಂದೆಗೆ ನಿಮ್ಮ ಅಜ್ಜನಿಂದ ಬಂದದ್ದು ಹೌದು ಅನ್ನೋದಕ್ಕೆ ಸಾಕ್ಷಿ. ಒಂದು ದಾಖಲೆ ಕೊಡಬೇಕು. ದಾಖಲೆ ಅದಕ್ಕೆ ಅದು ಭೂ ದಾಖಲೆಯಲ್ಲಿ ಇರುತ್ತೆ, ಎಲ್ಲ ದಾಖಲೆಗಳ ರೆಕಾರ್ಡ್ ಅಲ್ಲಿ. ತಂದೆಯಿಂದ ಅಜ್ಜನಿಗೆ, ಅಜ್ಜನಿಂದ. ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್, ಸ್ವಲ್ಪ. ಅದು ಉಂಟು, ಅದು ಸಾಕಾಗ್ತದಲ್ಲ ಪೂರ್ವಮಗೆ. ಅದರಲ್ಲಿ ಈಗ ಯಾರ ಹೆಸರುಂಟು? ಆ RTC ಯಾರ ಹೆಸರಲ್ಲಿ ಉಂಟು ಹೇಳಿ? ತಂದೆ ತೀರುವುದರು, ತಾಯಿ ತೀರುವುದರು, ಅವರ ಪಾಲನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ. ಅಲ್ಲ, ಅವರು ಇದನ್ನೆಲ್ಲ ದಾಖಲೆಯನ್ನು ಕೋರ್ಟಿಗೆ ನೋಡಿ. ಅನಿತಾರವರೇ, ನೀವು ಮದುವೆಗೆ ಹಣ ಕೊಡ್ತೇನಂತ ಇಷ್ಟು ಜನ ಕೊಡ್ಲಿಲ್ಲ. ಯಾರ ಮದುವೆಗೆ? ನನ್ನ ಮಗಳಿನ ಮದುವೆಗೆ. ಓಕೆ. ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಉಂಟು. ಯಾಕಂದ್ರೆ ಬಹುತೇಕ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ ಹೆಣ್ಮಕ್ಳಿಗೆ. ಒಂದು, ನಿಮಗೆ ನಾವು ಮದುವೆ ಮಾಡಿಸಿ ಕೊಟ್ಟಿದ್ದೇವೆ, ಸೊ ಹಾಗಾಗಿ ನಿಮಗೆ ಪಾಲು ಇಲ್ಲ. ಒಂದು. ಎರಡನೇದು, ಯಾವ ಜಾತಿ ಕೇಳಿ? ನೀವು ಯಾವ ಸಮುದಾಯ ಮೇಡಮ್? ಕ್ರಿಶ್ಚಿಯನ್, ಕ್ರೈಸ್ತ ಸಮುದಾಯ. ಕ್ರೈಸ್ತರಿಗೆ ಇದು ಬರುವುದಿಲ್ಲ, ಹಿಂದೂ ಲಾ ಬರುವುದಿಲ್ಲ, ಹಿಂದೂ ಕಾನೂನಿನ ಅನ್ವಯದಲ್ಲಿ ಬರುವುದಿಲ್ಲ. ಈಗ ಕ್ರೈಸ್ತರಾದ್ರೆ ಒಂದು ನಿಮಿಷ ಹಾಗೆ ಲೈನಲ್ಲಿರಿ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ಅವ್ರು ಹೋಗ್ಬೇಕು. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ನೀವು ದೂರು ದಾಖಲಿಸಬೇಕಾಗತ್ತೆ.
ವ್ಯಾಜ್ಯ ಓಡಬೇಕಾಗತ್ತೆ. ಸೊ ಅವರಿಗೆ ಪಾಲು ಬರುತ್ತೆ. ಹಿಂದೂ ನಾನಿವತ್ತು ಮಾತಾಡುವ ವಿಷಯ ಹಿಂದೂಗಳ ಬಗ್ಗೆ, ಕ್ರಿಶ್ಚಿಯನ್ ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ನಮಗೆ ಈಗ ಕಾನೂನು ಮಾಹಿತಿ ಅಂತ ಹೇಳುವಾಗ ಈಗ ಅವರು ಫೋನ್ ಮಾಡುವವರು ಎಲ್ಲರೂ ಮಾತಾಡ್ತಾರೆ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ಅವರು ಕೋರ್ಟ್ ಅಲ್ಲಿ ಇದು ನನ್ನ ತಂದೆ ಆಸ್ತಿ ನನಗೆ, ಅವರ ಮಕ್ಕಳಿಗೇನು ಬರುದಿಲ್ಲ, ನನ್ನ ತಂದೆ ಆಸ್ತಿ ನನಗೆ ಬರ್ಲಿಲ್ಲ ಅಂತ ಹೇಳಿ ಅವರು ಕೋರ್ಟ್ ಅಲ್ಲಿ ದಾಖಲು ಮಾಡ್ಬೇಕು. ಅದರ ಮಧ್ಯದಲ್ಲಿ ರಿಕಾರ್ಡ್ ಆದ್ರೆ ಅವರ ಹಕ್ಕು ಮುಗೀತದೆ. ರೆಕಾರ್ಡ್ ಆದ್ರೆ ಹೌದು. ಈ ರೆಕಾರ್ಡ್ ಒಂದು ರಿಜಿಸ್ಟರ್ ಮಾಡಿ ತಮ್ಮನಿಗೆ ಅವ್ರು ರಿಜಿಸ್ಟರ್ ಮಾಡಿ ಕೊಟ್ರೆ ಅದರ ರೈಟ್ ಮುಗೀತದೆ ಮೇಡಮ್. ಅವರು ಈಗಲೇ ಕೂಡಲೇ ಎಲ್ಲಾ ದಾಖಲೆ ಇಟ್ಕೊಂಡು ವಕೀಲರ ಹತ್ರ ಹೋಗಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ಕೇಸ್ ಮಾಡಬೇಕು. ಈಗ ನೀವು ನೀವು ವಕೀಲರ ಮೂಲಕ ವ್ಯಾಜ್ಯ ಓಡಬೇಕು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ. ಅಂದ್ರೆ ನಿಮ್ಮ ಭಾರತೀಯ ಇದು ಸಕ್ಸೆಷನ್ ಆಕ್ಟ್ ಕ್ರಿಶ್ಚಿಯನ್ಸಿಗೆ ಮತ್ತೆ ಪಾರ್ಸಿಗಳಿಗೆ ಮಾತ್ರ ಅನ್ವಯವಾಗುವಂತ ಕಾನೂನು. ಕ್ರಿಶ್ಚಿಯನ್ರಿಗೆ ಮಾತ್ರ ಮತ್ತು ಪಾರ್ಸಿಗಳಿಗೆ ಮಾತ್ರ ಅನ್ವಯ ಆಗುವಂತ ಕಾನೂನು ಇದೆ. ಆ ಕಾನೂನು ಪ್ರಕಾರ ಅದು ನೀವು ವಕೀಲರನ್ನು ಭೇಟಿ ಮಾಡಿದ್ರೆ ಅವರು ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಒಂದು ಸಣ್ಣ ಕಚೇರಿ ಇರ್ತದೆ. ಅಲ್ಲಿ ಹೋಗಿ ನನಗೊಂದು ವಕೀಲರನ್ನು ನಿಯುಕ್ತಿ ಮಾಡಿಕೊಡಿ ಅಂತ ಹೇಳಿದ್ರು, ಅಥವಾ ಇಂಥ ಒಂದು ಸಮಸ್ಯೆ ಉಂಟು, ಏನು ಯಾವ ರೀತಿ ನಾನು ಮುಂದುವರಿಬೇಕು ಅಂತ ಹೇಳಿದ್ರೆ ಅವರು ಖಂಡಿತ ನಿಮಗೆ ನೆರವಿಗೆ ಬರ್ತಾರೆ ಮೇಡಮ್. ನೀವು ಉಡುಪಿಯಲ್ಲಿ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಸಂಕೀರ್ಣ ಕೋರ್ಟ್ ಕಾಂಪ್ಲೆಕ್ಸ್ ಇರ್ತದಲ್ಲ, ಅಲ್ಲಿ ಹೋಗಿ ಕಾನೂನು ಸೇವೆಗಳ ಪ್ರಾಧಿಕಾರದ ಆಫೀಸ್ ಎಲ್ಲಿ ಅಂತ ಕೇಳಿ, ಅವರು ನಿಮಗೆ ತೋರಿಸಿಕೊಡ್ತಾರೆ. ಸೊ ಹಾಗಾಗಿ ನೀವೇನು ಬೇಸರ ಪಡಬೇಕಾಗಿಲ್ಲ, ಯಾರಾದ್ರೂ ಒಂದು ಕಡೆಯಿಂದ ನಿಮ್ಗೆ ನೆರವಿಗೆ ಬಂದೇ ಬರ್ತಾರೆ. ಎಸ್ ಮೇಡಮ್, ಥ್ಯಾಂಕ್ ಯು ಸರ್. ಈಗ ನಾವು ಮೂಲ ಪ್ರಶ್ನೆಗೆ ಬರುವ. ಹೀಗಿತ್ತು ಈಗ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಸಿವಿಲೈಸೇಷನ್, ನಮ್ಮ ನಾಗರಿಕತೆಯಲ್ಲಿ ಎಷ್ಟೋ ಸಲ ಯುದ್ಧಗಳು ನಡೆಯುವುದು, ಎಷ್ಟೋ ಸಲ ಫೆಮಿನ್ ಆಗೋದು, ಆಗ ಎಲ್ಲ ಪಕ್ಕನೆ ಗಂಡಸರು ತೀರಿ ಹೋದ ಕೂಡಲೇ ಈ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ತುಂಬಾ ನಮ್ಮನೆ ತೊಂದರೆಗಳಾಗ್ಲಿಕ್ಕೆ ಶುರುವಾಯ್ತು. ಸಾಧಾರಣವಾಗಿ ನಮ್ಮ ಈ 1000 ವರ್ಷದ ಒಂದು ನಾವು ಇತಿಹಾಸ ನೋಡಿದ್ರೆ ಎಷ್ಟೋ ಸಲ ಎಷ್ಟೋ ಯುದ್ಧಗಳು, ಆಯಾಯ ರಾಜರ ಯುದ್ಧಗಳು, ಆಯಾಯ ದೇಶದ ಯುದ್ಧಗಳು, ಎಂಥ ಯುದ್ಧ ನಡೆದ್ರು ಅದರ ತೊಂದರೆ ಆಗೋದು ಹೆಣ್ಣು ಮಕ್ಕಳು ವಿಧವೆಯರಾಗೋದು, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗೋದು, ಹಾಗೆಲ್ಲ ಇತ್ತು. ಹಾಗೆಲ್ಲ ಇರುವಾಗ ಏನಾಯ್ತಂದ್ರೆ ಈ ಬ್ರಿಟಿಷ್ ಗವರ್ಮೆಂಟ್ನವರು ಒಂದು ಕಾನೂನು ತಂದ್ರು, ಹಿಂದೂ ವಿಲ್ಸ್ ಆಕ್ಟ್ ಅಂತೇಳಿ, ಇನ್ 1870. ಅದರ ಪ್ರಕಾರ ಏನ್ ಮಾಡಿದ್ರೆ, ಒಬ್ಬ ತಂದೆ ಆದವ ಅವ ಹೆಣ್ಣು ಮಕ್ಕಳಿಗೆ ವಿಲ್ಲು ಮುಖಾಂತರ ಅಥವಾ ಅವನ ಮಕ್ಕಳಿಗೆ ವಿಲ್ಲು ಮುಖಾಂತರ, ಹಿಂದೂ ಆದವ ವಿಲ್ಲು ಮುಖಾಂತರ ವೀಲುನಾಮೆ ಮುಖಾಂತರ ಅವರು ಪ್ರಾಪರ್ಟಿಯನ್ನು ಅವನ ಮರಣಾನಂತರ ಕೊಡಬಹುದೆಂದು ತಂದ್ರು. ಅದು ಹಿಂದೂ ವಿಲ್ಸ್ ಆಕ್ಟ್ ಅಂತ. ಮರಣಾನಂತರ ಅಂದ್ರೆ ವಿಲ್ಲುನಾಮೆ ಜಾರಿಗೆ ಬರುವುದು ಮರಣಾನಂತರ. ಅದು ಮೆಡ್ರಾಸ್, ಬಾಂಬೆ ಮತ್ತೆ ಕಲ್ಕತ್ತಾ ಪ್ರೆಸಿಡೆನ್ಸಿಗೆ ಸುರುವಿಗೆ ಅನ್ವಯವಾಗುವಾಗೆ ಮಾಡಿದ್ರು. ಇದರ ಮಧ್ಯದಲ್ಲಿ ಏನಾಯ್ತಂದ್ರೆ, ಒಂದು ದೊಡ್ಡದೊಂದು ಮದ್ರಾಸಲ್ಲಿ ಒಂದು ಕೇಸ್ ಆಯ್ತು, ಒಂದು ಚೆಟ್ಟಿಯಾರ್ ಫ್ಯಾಮಿಲಿ. ಅದು ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಬಂದದು. ಆ ಕೇಸ್ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ತುಂಬಾ ಬಾಲ್ಯ ವಿವಾಹಗಳಿತ್ತು. ಒಂದು 12 ವರ್ಷದ ಹುಡುಗಿಗೆ ಒಬ್ಬ 13 ವರ್ಷದ ಹುಡುಗನ ಒಟ್ಟಿಗೆ ಮದುವೆ ಮಾಡ್ತಾ ಇದ್ರು. ಹೌದು, ಮದುವೆ ಮಾಡಿದ ನಂತರ ಆ ಹುಡುಗ ಪಕ್ಕನೆ TB ಆಗಿ ತೀರಿ ಹೋದ ಕೆಲವು ತಿಂಗಳೊಳಗೆ. ಅದಕ್ಕೆ ರಂಗನಾಯಕಿ ವರ್ಸಸ್ ಆಳ್ವಾರ್ ಶೆಟ್ಟಿ ಎಂದು ಫೇಮಸ್ ಕೇಸ್, 1889 ಇದು ಕೇಸ್. ಆಗ ನೋಡಿ ಹಿಂದೂ ಲಾ ಯಾವುದಿರ್ಲಿಲ್ಲ. ಆಗೇನಂತಂದ್ರೆ, ಆ ಗಂಡ ತೀರಿ ಹೋದ ಕೂಡಲೇ ಗಂಡನ ತಂದೆ ಮತ್ತೆ ಉಳಿದ ಸಂಬಂಧಿಕರು ಈ ಹುಡುಗಿ ಹತ್ರ ಹೇಳಿದ್ರು, ನಾವು ಹೇಳಿದ ಒಬ್ಬ ಹುಡುಗನ ನೀನು ದತ್ತಕ್ಕೆ ತೆಗೆದುಕೊಳ್ಬೇಕು, ಇಲ್ಲಾದ್ರೆ ನಾವು ಹೆಣವನ್ನು ಸುಡ್ಲಿಕ್ಕೆ ಬಿಡುವುದಿಲ್ಲ ಹೇಳಿದ್ರು. ಆ 13 ವರ್ಷದ ಹುಡುಗಿ ಇನ್ನೋಸೆಂಟ್ ಪಾಪ, ಏನೋ ಗೊತ್ತಿಲ್ಲದವ್ರು, ಅವಳ ಕಡೆಗೆ ಹೆಬ್ಬೆಟ್ಟು ಹಾಕಿ ಇವರು ಹೇಳಿದಾಗೆ ಒಬ್ಬನನ್ನು ಅಡಾಪ್ಟ್ ಮಾಡಿ ದತ್ತಕ್ಕೆ ತೆಗೆದುಕೊಂಡು ಮತ್ತೆ ಹೆಣ ಎಲ್ಲ ಸುಟ್ರು. ಹೆಣ ಸುಟ್ಟು ಸ್ವಲ್ಪ ದಿವಸ ಆದ ನಂತರ ಆ ಹುಡುಗಿಗೆ ಮನೆಯಿಂದ ಹೊರಗೆ ಹಾಕಿದ್ರು. ಅಂದ್ರೆ ಹೆಣ ಸುಡುವ ಸಂದರ್ಭದಲ್ಲಿ ಒಬ್ಬ ಪುತ್ರ ಸಂತಾನ ಬೇಕು. ಹೌದು. ಕಡೆಗೆ ಏನಾಯ್ತಂದ್ರೆ, ಆ ಹುಡುಗಿಯನ್ನು ಹೊರಗೆ ಹಾಕಿದ್ರು ಕ್ರಿಯೆ ಎಲ್ಲ ಆದ ನಂತರ. ಆ ಹುಡುಗಿಯ ಪರವಾಗಿ ಇವರು ಮುತ್ತುಸ್ವಾಮಿ ಅಯ್ಯರಿಂದ ವಕೀಲರು ಅದನ್ನು ಹೈಕೋರ್ಟಿಗೆ ತೆಗೆದುಕೊಂಡು ಹೋದ್ರು. ಆಗ ಹೈಕೋರ್ಟಿಗೆ ಡೈರೆಕ್ಟ್ಲಿ ಹೋಗೋದೊಂದು ಕಾನೂನಿತ್ತು. ಹಾಗೆ ತೆಗೆದುಕೊಂಡೋಗಿ ಹೆಣ ಸುಡ್ಲಿಕ್ಕೆ ತೊಂದರೆ ಕೊಡುವುದು ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಒಂದು ಅಪರಾಧ. ಮತ್ತೆ ಕೊಯರ್ಷನ್ ಅಂದ್ರೆ ಒಬ್ಬನ್ನು ಜಬರ್ದಸ್ತಿಯಿಂದ ಹೀಗೆ ಮಾಡಿದ್ದು, ಅದು ಕೂಡ ಹೆಣ ಇರುವಾಗ 13 ವರ್ಷದ ಹುಡುಗಿ ಕೊಟ್ಟ ತೊಂದರೆ, ಹಿಂಸೆ,
ಅದನ್ನು ಮೆಡ್ರಾಸ್ ಹೈಕೋರ್ಟ್ನ ರಿವರ್ಸ್ ಮಾಡಿ ಅವಳಿಗೆ ವಾಪಸ್ ಆಸ್ತಿಯನ್ನು ರಿಸ್ಟೋರ್ ಮಾಡಿದರು. ನೋಡಿ, 1889 to 99 ಈ ಹಿಂದೂಗಳ ಬಗ್ಗೆ ಒಂದು ಹೆಂಗಸರಿಗೆ ಬೇಕಾಗುವಾಗೆ ಆಸ್ತಿಯ ಯಾವ ಹಕ್ಕು ಇರಲಿಲ್ಲ. ಆದರೆ ನ್ಯಾಯಾಲಯದವರು ಆ ಹುಡುಗಿಯ ಮನೋಸ್ಥಿತಿಯನ್ನು ಅರ್ಥ ಮಾಡಿ ಅವಳ ಕಣ್ಣೀರನ್ನು ಒರೆಸಲಿಕ್ಕೆ ಫಸ್ಟ್ ಸ್ಟೆಪ್ ಆಗಿ ಅವಳಿಗೆ ಆಸ್ತಿಯನ್ನು ರಿಸ್ಟೋರ್ ಮಾಡಿದ್ರು. ರಂಗನಾಯಕಿ ವರ್ಸಸ್ ಆಳ್ವಾರ್ ಚೆಟ್ಟಿ ಅಂತೇಳಿ 1889. ಅದರ ನಂತರ 1989ರಲ್ಲಿ ಅದರ ನಂತರ ಭಾರತದೊಂದು ಇತಿಹಾಸದಲ್ಲೇ ಇದೊಂದು ಫಸ್ಟ್ ಕೇಸ್ ಇನ್ ದ ಹಿಸ್ಟರಿ ಆಫ್ ದಿಸ್ ಕಂಟ್ರಿ. ನಮ್ಮ ದೇಶದ ಇತಿಹಾಸದಲ್ಲಿ ಇದು ಫಸ್ಟ್ ಕೇಸ್. ಎಲ್ಲ ಕಾಂಟ್ರಾಕ್ಟೆಡ್ ಕಲಿಯುವ ವಿದ್ಯಾರ್ಥಿಗಳು ಈ ಕೇಸನ್ನು ಕಲಿಯಲೇಬೇಕು. ಅದರ ನಂತರ ಎಂತಾಯ್ತಂದ್ರೆ ಮತ್ತೆ ಕೂಡ ವಿಧವೆಗಳದ್ದು ಪ್ರಾಬ್ಲಮ್ ಎಲ್ಲ ಕಂಟಿನ್ಯೂ ಆಗ್ತಾ ಇತ್ತು. ಈ ಬಾಲ್ಯ ವಿಧವೆಯರು, ಅವರಿಗೇನು ಸೆಕ್ಯೂರಿಟಿ ಇಲ್ಲ, ಅವರನ್ನು ಅಲ್ಲಿಗೆ ಬರ್ತೇನೆ ಸರ್. ಈಗ ಮಧ್ಯೆ ಇನ್ನೊಂದು ಕಾಲ್ ಇದೆ. ಎಸ್, ನಮ್ಮ ಜೊತೆಗೆ ವಿಜಯಲಕ್ಷ್ಮಿ ಅವರು ಬೆಂಗಳೂರಿನಿಂದ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಸ್, ಸ್ವಲ್ಪ ಜೋರಾಗಿ ಮಾತಾಡಿ ಹಂಗೆ. ನಮಸ್ಕಾರ. ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತ KP ವಾಸುದೇವರವರು ಇವತ್ತು ಈ ಒಂದು ಮಾತುಕತೆಯಲ್ಲಿದ್ದಾರೆ. ಏನಾದರೂ ಪ್ರಶ್ನೆಗಳಿದೆವಾ ಅಥವಾ ಏನ್ ಮೇಡಮ್? ಖಂಡಿತ ಸರ್. ಕೇಳ್ಬೋದಾ? ಕೇಳಿ ಮೇಡಮ್, ಕೇಳಿ. ಸರ್, ಒಂದು ಗೊಂದಲಮಯವಾದ ಪ್ರಶ್ನೆ ಇದು. ಹೇಳಿ. 1930, 40, 50 ಈ ಅವಧಿಯಲ್ಲಿ ಹುಟ್ಟಿದಂತ ಹೆಣ್ಮಕ್ಳು, ತಂದೆ ತಾಯಿ ಈಗಿಲ್ಲ. ಅವ್ರ ತಂದೆ ತಾಯಿ ನ್ಯಾಚುರಲಿ ಇರಕ್ ಸಾಧ್ಯ ಇಲ್ಲ, ಅವ್ರು ಹೋಗಿದ್ದಾರೆ. ಈಕೆ ಒಬ್ಳೆ ಹೆಣ್ಮಗಳು. ತಾಯಿ ಸತ್ತು ಹೋಗ್ತಾರೆ, ಹುಟ್ಟದಾಗ ತಾಯಿ ಸತ್ತಿರ್ತಾರೆ. ಆಮೇಲೆ ಅವ್ರು 2ನೇ ಮದುವೆ ಮಾಡ್ಕೊಳ್ತಾರೆ. 6 ಜನ ಗಂಡ ಮಕ್ಳು ಇರ್ತಾರೆ ಅವ್ರಿಗೆ. ಆ ಮನೆದು ಪತ್ರ, ಒಂದು ಪ್ರಾಪರ್ಟಿ ಇದೆ, ಆ ಪತ್ರ ಏನು ಇಲ್ಲ. ಸೊ ಅದ್ ಮುಂದಕ್ಕೆ ಏನು ಅಂತ ಹೆಣ್ಣು ಮಕ್ಕಳಿಗೆ ಏನಾದ್ರು, ಆ ಹೆಣ್ಣು ಮಗಳಿಗೆ ಅದ್ರ ಬಗ್ಗೆ ಏನಾದ್ರು ಒಂದು ನ್ಯಾಯ ಸಿಗಬಹುದಾ? ಏನಾದ್ರು ಒಂದು ಆಸ್ತಿ ವಿಚಾರದಲ್ಲಿ. ಈಗ ಇಲ್ಲಿ 2ನೇ ಮದುವೆ ಯಾವಾಗ ಹುಟ್ಟಿದ ಹುಡುಗಿ? ಈಗ ಹುಡುಗಿ, ಈಗ ಹೆಣ್ಮಗಳಿಗೆ ಪ್ರಾಪರ್ಟಿಯಲ್ಲಿ ಪಾಲು ಸಿಗುತ್ತಾ ಅಂತ ನೀವು ಕೇಳುವಂತದ್ದು ಅಲ್ವಾ? ಹೌದು. ಆ ಹೆಣ್ಣು ಮಗಳು ಸಾಮಾನ್ಯ ಯಾವ ಸಂದರ್ಭದಲ್ಲಿ, ಯಾವಾಗ ಹುಟ್ಟಿದವರು ಅಂದಾಜು? ಬಿಟ್ವೀನ್ 30 ರಿಂದ 40, 1930 ರಿಂದ 40. ಅವರಿಗೆ ಏನೂ ಸಿಕ್ಕುದಿಲ್ಲ. 1930 ರಿಂದ 40. ಎಸ್, ಈಗ ವಕೀಲರು ಹೇಳುವಂತದ್ದು ಅವರಿಗೆ ಏನು ಸಿಗುದಿಲ್ಲ ಅಂತ. ಅದು ನಾನೀಗ ಎಕ್ಸ್ಪ್ಲೈನ್ ಮಾಡುವಾಗ ಅವ್ರಿಗೆ ಗೊತ್ತಾಗ, ಅವ್ರ ಇದನ್ನು ಇಂಟರ್ವ್ಯೂ ನೋಡಿದ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ಹೇಗಂತ. ಮೇಡಮ್, ಈಗ ವಕೀಲರು ಹೇಳುವಂತದ್ದು ಅವರಿಗೆ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಅಂತ. ಬೇರೆ ಏನಾದ್ರು ಕೇಳಲಿಕ್ಕೆ ಉಂಟಾ ಇದಕ್ಕೆ? ಇಲ್ಲ ಸರ್, ಅದೇ ಒಂದ್ ಸ್ವಲ್ಪ ಗೊಂದಲ ಇತ್ತು. ಅದಕ್ಕೋಸ್ಕರ ಮನೆ ಪತ್ರ ಇಲ್ಲ, ಏನು ಇಲ್ಲ, ಅದರಿಂದ ಏನಾದ್ರೂ ಸಿಗಬಹುದಾ ಅಂತ. ಈಗ ಮನೆ ಪತ್ರ ವಿಚಾರಣೆ ಅಲ್ಲ ಈಗ, ಯಾಕಂದ್ರೆ ಕಾನೂನಿನ ನೆಲೆಯಲ್ಲೇ ನೀವು ಹೇಳೋ ಪ್ರಕಾರ 1930, 40 ಆಸುಪಾಸಲ್ಲಿ ಜನಿಸಿದಂತ ಹೆಣ್ಣುಮಗಳು, ಅವಳಿಗೆ ಸಿಗುವಂತ ವಿಚಾರವನ್ನು ನೀವು ಮಾತಾಡ್ತಾ ಇದ್ದೀರಿ ಅಲ್ವಾ? ಎಸ್. ಅವತ್ತಿನ ಕಾನೂನು ಇವತ್ತಿನ ಕಾನೂನು ಎಲ್ಲ ಉಲ್ಲೇಖ ಮಾಡಿ ವಕೀಲರು ಹೇಳುವಂತದ್ದು ಸಿಗುವುದಿಲ್ಲ ಅಂತ ಅಲ್ಲ ವಕೀಲರೇ? ಸಿಗುವುದಿಲ್ಲ ಅಂತ. ಎಸ್, ನೀವು ಮತ್ತೆ ಶೋ ಅನ್ನು ನೋಡ್ತಾ ಇರಿ, ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ ಅಲ್ಲಿ ನೀವು ನೋಡ್ಬೋದು. ಈಗ ನೀವೀಗ ನೋಡ್ತಾ ಇದ್ದೀರಿ, ಆ ತರನೇ ಮುಂದುವರಿಸಿ. ಇನ್ನೊಂದಷ್ಟು ಮಾಹಿತಿಗಳನ್ನು ಯಾಕೆ ಅನ್ನೋ ವಿಚಾರವನ್ನು ವಕೀಲರು ಮಾಹಿತಿ ಕೊಡ್ತಾರೆ. ಕಡೆಗೆ ಏನಾಯ್ತು ಅಂತಂದ್ರೆ, ಈ ಬಾಲ್ಯ ವಿಧವೆಯರದು ಅವರ ಕಷ್ಟ ಸಂಕಷ್ಟ ಎಲ್ಲ ನೋಡಿ ನಾಲ್ಮಡಿ ಕೃಷ್ಣರಾಜ ಒಡೆಯರ್, ಮೈಸೂರಿನ ಅತ್ಯಂತ ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ಮೈಸೂರು ರಾಜ್ಯದ ಸಾಮಾಜಿಕವಾಗಿ ಪ್ರಗತಿಗೆ ರಾಜರ್ಷಿ ಅಂತ ಹೇಳಿ ಗಾಂಧೀಜಿ ಅವರ ಹೆಸರು ಕರೆದು ಕೊಟ್ಟಿದ್ರು ಅವರಿಗೆ. ಅವರೊಂದು ಕಾನೂನು ಪಾಸ್ ಮಾಡಿದ್ರು 1932 ನಲ್ಲಿ, 1932ನೇ ಇಸ್ವಿಯಲ್ಲಿ. ಆ ಕಾನೂನು ಎಂತ ಹೇಳಿದ್ರೆ, ಒಬ್ಬ ಗಂಡ ಸತ್ರೆ ಆ ಗಂಡನಿಗೆ ಎಷ್ಟು ಪಾಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಉಂಟು ಅದರ ಒಂದು ಶೇರ್ ಹೆಂಡತಿಗೆ ಆಜೀವಮಾನ ಪರ್ಯಂತ ಜೀವಿಸುವ ಹಕ್ಕು, ಲೈಫ್ ಎಸ್ಟೇಟ್ ಅಂತೇಳಿ ಒಂದು ಕಾನೂನು ಪಾಸ್ ಮಾಡಿದ್ರು. ಆ ಕಾನೂನು ಮೈಸೂರು ರಾಜ್ಯಕ್ಕೆ ಮಾತ್ರ ಸೀಮಿತ. ಮೈಸೂರು ರಾಜ್ಯ, ಮೈಸೂರು, ಹಾಸನ, ಮತ್ತೆ ಓಲ್ಡ್ ಬ್ಯಾಂಗ್ಳೂರು, ಮತ್ತೆ ಶಿವಮೊಗ್ಗ, ಚಿಕ್ಕಮಂಗ್ಳೂರೆಲ್ಲ ಇತ್ತು. ಅದೇ
ಕಾನೂನನ್ನು ಕಾರ್ಬನ್ ಕಾಪಿ ಯಥಾಪ್ರತಿಯಾಗಿ ಬ್ರಿಟಿಷ್ ಗವರ್ಮೆಂಟ್ನವರು 1937 ಇಸ್ವಿಯಲ್ಲಿ ಮ್ಯಾರಿಡ್ ವಿಮೆನ್ಸ್ ಪ್ರಾಪರ್ಟಿ ಆಕ್ಟ್ ಅಂತಂದ್ರು. ಆ ಆಕ್ಟಿನ ನಂತರ ಎಷ್ಟೋ ವಿಧವೆಯರಿಗೆ ಗಂಡ ಸತ್ವದ ಕೂಡಲೇ ಗಂಡನ ಆಸ್ತಿಯಿಂದ ಹೊರಗೆ ಹಾಕದಾಗೆ ಆಜೀವಮಾನ ಪರ್ಯಂತ ಜೀವಿಸುವ ಹಕ್ಕು ಅಂದ್ರೆ ಲೈಫ್ ಎಸ್ಟೇಟ್ ಅಂತೇಳಿ ಕಾನೂನು ಮುಖಾಂತರ ಬ್ರಿಟಿಷ್ ಇಂಡಿಯಾದಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಹಿಂದೂ ವಿಧವೆಯರಿಗೆ ಒಂದು ರೈಟ್ ಅಥವಾ ಒಂದು ಹಕ್ಕನ್ನು ಫಾರ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 1937ರಲ್ಲಿ ಕೊಟ್ಟು. ಫೆಬ್ರವರಿ 37 ಇಸ್ವಿಯಿಂದ ತೀರಿ ಹೋದ ಎಲ್ಲಾ ಗಂಡಸರ ವಿಡೋಸ್ ವಿಧವೆಯರಿಗೆ ಆಜೀವಮಾನ ಪರ್ಯಂತ ಜೀವಿಸುವ ಹಕ್ಕು ಗಂಡನ ಪ್ರಾಪರ್ಟಿಯ ಪಾಲಿನಲ್ಲಿ ಒಂದು ಪಾಲಲ್ಲಿ ಅವರಿಗೆ ಜೀವಿಸುವ ಹಕ್ಕು ಸಿಗ್ತದೆ. ಅವರ ದಸ್ಕತ್ತು ಅಥವಾ ಹೆಬ್ಬೆಟ್ಟಿಲ್ಲದೆ ಗಂಡನ ಆಸ್ತಿಯನ್ನು ಯಾರು ಮಾರ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳು ಇರ್ಲಿ ಇಲ್ಲದೆ. ಸರ್, ಈಗ ನಡುವೆ ನನ್ನ ಜೊತೆಗೆ ಉಡುಪಿಯಿಂದ ಕಿರಣ್ ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಎಸ್, ಹೇಳಿ ಸರ್. KP ವಾಸುದೇವರವರು ಹಿರಿಯ ವಕೀಲರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ನನ್ನ ಕ್ವಶನ್ ಅಂತ ಹೇಳಿದ್ರೆ ಕಸ್ಟಮರಿ ಲಾ ಮತ್ತೆ ಹಿಂದೂ ಲಾ ಇದರಲ್ಲಿ ವಿಚ್ ಒನ್ ಇಸ್ ಪ್ರಿವೇಲ್ ಸರ್? ಈಗ 1956 ನಂತರ ನಿಮ್ಮ ಅಳಿಯ ಸಂತಾನ ಕಸ್ಟಮರಿ ಲಾ ತುಂಬಾ ಡೈಲ್ಯೂಟ್ ಆಗಿದೆ. 1962 ನಂತರ ಅಳಿಯ ಸಂತಾನದಲ್ಲಿ ಒಬ್ಬ ಗಂಡಸಿಗೆ ಸಿಕ್ಕಿದ ಪ್ರಾಪರ್ಟಿ ಅದು ಅವರ ಸ್ವಂತ ಆಗಿ ಪರಿಗಣಿಸಲ್ಪಡ್ತದೆ. ಹೆಂಗಸಿಗೆ ಸಿಕ್ಕಿದ ಪ್ರಾಪರ್ಟಿ ಕೂಡ ಅವರ ಸ್ವಂತ ಆಗ್ತದೆ. ಮುಂಚೆ ಹೆಂಗಸಿಗರಿಗೆ ಸಿಕ್ಕಿದ ಪ್ರಾಪರ್ಟಿ ಅವರ ಕುಟುಂಬಕ್ಕೆ, ಅವರ ಹುಟ್ಟಿದ ಮಕ್ಕಳಿಗೆ ಬರ್ತಿತ್ತು. ಗಂಡಸರಿಗೆ ಸಿಕ್ಕಿದ ಪ್ರಾಪರ್ಟಿ ಗಂಡ ತೀರಿ ಹೋದ ಕೂಡಲೇ ಗಂಡನ ನೆವ್ಯೂಸಿಗೆ ಹೋಗ್ತಿತ್ತು. 1962 ಲಾ ಪ್ರಕಾರ ಕಿರಣ್ ಶೆಟ್ರು ಬಂಟಾದ ಕಾರಣ ಅವರಿಗೆ ಈ ಹಿಂದೂ ಸಕ್ಸೆಷನ್ ಆಕ್ಟ್ ನ ಪ್ರೊವಿಷನ್ ಪ್ರಕಾರ ಅದು ಈಗ ಆ ಪ್ರೊವಿಷನ್ಸ್ ಅಪ್ಲಿಕೇಬಲ್ ಅಲ್ಲ. ಅಳಿಯ ಸಂತಾನ ಪ್ರೊವಿಷನ್ಸ್ ಅದು ಕಟ್ಟಳೆ, ಅದು ಒಂದು ಲಾ ಆಗಿ ಬಂದದ್ದು 1949 ನಲ್ಲಿ. 1956 ಅಲ್ಲಿ ಸೆಕ್ಷನ್ 7 ಪ್ರಕಾರ ಅದನ್ನು ತುಂಬಾ ಡೈಲ್ಯೂಟ್ ಮಾಡಿದ್ರು. 62 ಮೈಸೂರು ಅಮೆಂಡ್ಮೆಂಟ್ ಪ್ರಕಾರ ಇನ್ನೂ ಚೇಂಜಸ್ ತಂದ್ರು. 1980 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಒಂದು ಗಂಡಸಿಗೆ ಪ್ರಾಪರ್ಟಿ ಸಿಕ್ಕಿದ್ರೆ ಅವ ತೀರಿ ಹೋದ್ರೆ ಅವನ ಹೆಂಡತಿ ಮಕ್ಕಳಿಗೆ ಬೈ ಸಕ್ಸೆಷನ್ ವಾರಿಸು ಹಕ್ಕಲ್ಲಿ ಬರ್ತದೆ. ಅದು ಅವರ ನೆವ್ಯೂಸ್ ಇವರಿಗೆಲ್ಲ ಹೋಗುದಿಲ್ಲ, ಅವರ ತಾಯಿಯ ಸಂತಾನಕ್ಕೆ ಹೋಗುದಿಲ್ಲ. ಕಿರಣ್ ಶೆಟ್ಟಿ ಅವರೇ, ಆದ್ರಿಂದಾಗಿ ಕಸ್ಟಮರಿ ಲಾ ಹ್ಯಾಸ್ ನೋ ವ್ಯಾಲ್ಯೂ ಅಂತ ಹೇಳಿ ಹೇಳ್ತಾರ ಸರ್? ಹೌದು. ಈಗ ಸುಪ್ರೀಂ ಕೋರ್ಟ್ 1980 ಜಡ್ಜ್ಮೆಂಟ್ ಪ್ರಕಾರ ಮತ್ತೆ ರತನ್ ಕುಮಾರ್ ಕಟ್ಟೆಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆ ಜಡ್ಜ್ಮೆಂಟ್ ಪ್ರಕಾರ ಈಗ ಒಂದು ಸಬ್ಸಿಡಿ ಕ್ವಶನ್ ಕೇಳ್ತೇನೆ ಸರ್. ಪಾರ್ಟಿಷನ್ ಡೀಡ್ ಅಲ್ಲಿ ಅಳಿಯ ಸಂತಾನ ಕಟ್ಟನ್ನ ಆಚರಿಸಿಕೊಂಡು ಬಂದ ನಂತರ ಅದಕ್ಕೆ ಹಿಂದೂ ಲಾ ಅಪ್ಲಿಕೇಬಲ್ ಆಗ್ತದ ಸರ್ ಅಥವಾ ಅದಕ್ಕೊಂದು ಪ್ರೊವಿಷನ್ ಇದೆ, ಅದಕ್ಕೊಂದು ಪ್ರೊವಿಷನ್ ಇದೆ ಶೆಟ್ರ್. ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಒಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ ಪ್ರಕಾರ ಒಂದು ಸೆಕ್ಷನ್ 7 ಮತ್ತೊಂದು ಅಳಿಯ ಸಂತಾನದಲ್ಲಿ ಕೆಲವೆಲ್ಲ ಪ್ರೊವಿಷನ್ಸ್ ರಿಟೈನ್ ಮಾಡಿದ್ದಾರೆ, ಎಲ್ಲ ಕಟ್ಟಳೆ ತೆಗಿಲಿಲ್ಲ. ಕೆಲವೆಲ್ಲ ಪ್ರೊವಿಷನ್ಸ್ ಈಗ ಸೆಕ್ಷನ್ 28, 29 ಹಾಗೆ ಇಟ್ಟಿದ್ದಾರೆ. ಬಟ್ ಅದು ಪಿತ್ರಾರ್ಜಿತ ಆಸ್ತಿಗೆ ನಾನೀಗ ತಯಾರು ಮಾಡಿದ ಸಬ್ಜೆಕ್ಟ್ ಅದಲ್ಲ. ಪಿತ್ರಾರ್ಜಿತ ಆಸ್ತಿ ಬೇರೆ ಕಟ್. ಹೌದು. ಆದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಶೋ ನೋಡ್ತಾ ಇದ್ದಾಗ ಜನರಿಗೆ ಒಂದಷ್ಟು ಸಾಮಾನ್ಯವಾಗಿ ಕಾಡ್ತಾ ಇದ್ದಂತ ಪ್ರಶ್ನೆಗಳು ತಕ್ಷಣ ಹಿರಿಯ ವಕೀಲರಿದ್ದಾರೆ ಕೇಳ್ಬೇಕಂತ ಒಂದು ಉಮೇದಿನಿಂದ ಕೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಸೆಕ್ಷನ್ 15 ಪ್ರಕಾರ ಮತ್ತೆ ಸೆಕ್ಷನ್ 16 ಪ್ರಕಾರ ಅಳಿಯ ಸಂತಾನದ ಅದಕ್ಕೆ ಬೇರೆ ಪ್ರೊವಿಷನ್ ಇಟ್ಟಿದ್ದಾರೆ. ಕೆಲವೆಲ್ಲ ಅವರು ಕೇಳಿದ ಬೇಸಿಕ್ ಕ್ವಶನ್ ಅದು ನಲ್ ಅಂಡ್ ವಾಯ್ಡ್ ಅಂತ ಆಗುದಿಲ್ಲ, ನಲ್ ಅಂಡ್ ವಾಯ್ಡ್ ಅಂತ ಆಗುದಿಲ್ಲ. ಆದ್ರೆ ಈಗ ಗಂಡಸಿಗೆ ಒಂದು ಪಾರ್ಟಿಷನ್ ಅಲ್ಲಿ ಪ್ರಾಪರ್ಟಿ ಸಿಕ್ಕಿದ್ರೆ ಇಟ್ ಬಿಕಮ್ಸ್ ಇಸ್ ಸೆಲ್ಫ್ ಅರ್ನ್, ಅದು ಸ್ವಾರ್ಜಿತ. ಅದು ಅವರ ನಂತರ ಅವರ ಹೆಂಡತಿ ಮಕ್ಕಳಿಗೆ ಸೆಕ್ಷನ್ ಹಿಂದೂ ಸಕ್ಸೆಷನ್ ಆಕ್ಟ್ ಸೆಕ್ಷನ್ 8 ಪ್ರಕಾರ ಹೋಗ್ತದೆ. At the same time, a female acquires a property by either by partition or by any mode. Is there a self-acquired property alva sir? ಹೌದು, self-acquired property. Either by partition or by maintenance or anything. 1980 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೈಲಾಸಂ ಎಂದು ಚಿದಂಬರಂನ ಮಾವ ಕೊಟ್ಟ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಇದನ್ನೆಲ್ಲ ಕಿರಣ್ ಶೆಟ್ಟಿ ಹೇಳಿದ ಎಲ್ಲಾ ಪಾಯಿಂಟ್ಸ್ಗೆ ಅವರು ರಿಪ್ಲೈ ಕೊಟ್ಟಿದ್ದಾರೆ. ಆಲ್ ಪಾಯಿಂಟ್ಸ್ ಇದನ್ನೆಲ್ಲ ಡಿಟೇಲ್ಡ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಸೈಟೇಷನ್ ಒಂಚೂರು ಹೇಳ್ಬೋದು ಸರ್? 1980 ಸುಪ್ರೀಂ ಕೋರ್ಟ್ 1980 ಸುಪ್ರೀಂ ಕೋರ್ಟ್ ಜಸ್ಟಿಸ್ ಸುಂದರಿ
ಸುಂದರಿ ಶೆಟ್ಟಿ ನೆನಪು, ನಾನು ಇಲ್ಲಿ ತರಲಿಲ್ಲ. ಬಟ್ 1980 ಸುಪ್ರೀಂ ಕೋರ್ಟ್ ಫುಲ್ ಬೆಂಚ್ ಡಿಸಿಷನ್ ಅದು. ಚಿದಂಬರಂನ ಮಾವ ಕೊಟ್ಟ ಜಡ್ಜ್ಮೆಂಟ್, ಮಂಗಳೂರಿನಲ್ಲೇ ಹೋದದ್ದು. ನನ್ನ ಮುಂಚಿನ ಸೀನಿಯರ್ ಎಲ್ಲ ಅದ್ರಲ್ಲಿ ಇದ್ರು. ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಕಿರಣ್ ಶೆಟ್ಟಿ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕಡೆಗೆ ಏನಾಯ್ತಂದ್ರೆ, ಈ 1937 ಕಾನೂನು ಪ್ರಕಾರ ಒಂದು ವಿಧವೆಗೆ ಆಜೀವಮಾನ ಪರ್ಯಂತ ಜೀವಿಸುವ ಹಕ್ಕು, ಲೈಫ್ ಎಸ್ಟೇಟ್, ಇದನ್ನು ಬ್ರಿಟಿಷ್ ಗವರ್ಮೆಂಟ್ ಕೊಟ್ಟರು. ನೆಹರೂದ್ದು ಕಾಂಗ್ರೆಸ್ ಗವರ್ಮೆಂಟ್ ಬಂದ ನಂತರ 1956 ಆಕ್ಟ್ ಅನ್ನು ಪಾಸ್ ಮಾಡಿದ್ರು, ಹಿಂದೂ ಸಕ್ಸೆಷನ್ ಆಕ್ಟ್. ಈ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಸೆಕ್ಷನ್ 14 ಅಂತಂದು ಇಷ್ಟರ ತನಕ ಲೈಫ್ ಎಸ್ಟೇಟ್ ಅನ್ನು ಹೆಂಡತಿಗೊಂದು ರೈಟ್ ಎಂದು ಮಾಡಿದ್ರು. ಸೊ ಈಗ ಏನಾಯ್ತು, ಹೆಂಡತಿಗೆ ರೈಟ್ ಅಂತಂದ್ರು, ಹೆಣ್ಣು ಮಕ್ಕಳಿಗೆ ಬೈ ಸಕ್ಸೆಷನ್ ವಾರಿಸು ಹಕ್ಕೆಂತಂದ್ರು. ಅದು ಹೇಗಂದ್ರೆ, ಒಬ್ಬ ಈಗ ತಂದೆ ಪಿತ್ರಾರ್ಜಿತ ಆಸ್ತಿ ಬಿಟ್ಟು ತಂದೆ ತೀರಿ ಹೋದ್ರೆ ಅವನ ಗಂಡು ಮಕ್ಕಳಿಗೆ ಬೈ ಬರ್ತ್, ಅವನ ಹೆಣ್ಣು ಮಕ್ಕಳಿಗೆ ಬೈ ಡೆತ್ ಬರುವ ಹಾಗೆ ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ರು ಸೆಕ್ಷನ್ 8 ಪ್ರಕಾರ. ಈಗ ಒಬ್ಬ ಪಿತ್ರಾರ್ಜಿತ ಆಸ್ತಿ ತಂದೆ ಇದ್ರೆ, ನನ್ನದೇ ಪರ್ಸನಲ್ ಕೇಸ್, ನನ್ನ ತಂದೆಗೆ ಪಿತ್ರಾರ್ಜಿತ ಆಸ್ತಿ ಬಂದಿತ್ತು, ನನ್ಗೆ ಒಬ್ಳು ತಂಗಿದ್ದಾಳೆ. ಸೊ ನಾನು ಹುಟ್ಟಿದ ಕೂಡಲೇ ನನ್ನ ತಂದೆ ಅರ್ಧ ರೈಟ್ ನನ್ಗೆ ಬಂತು. ಉಳಿದ ಅರ್ಧ ರೈಟ್ ನನ್ನ ತಂದೆ ವೀಲುನಾಮೆ ಇಲ್ಲದಿದ್ರೆ ನನ್ನ ತಾಯಿಗೆ, ನನ್ನ ತಂಗಿಗೆ, ನನ್ಗೆ ಸಮಾನವಾಗಿ ಡಿವೈಡ್ ಆಗ್ತದೆ. ಸೊ ನನ್ನ ತಂಗಿಗೆ 1/6 ರೈಟ್, ನನ್ನ ತಾಯಿಗೆ 1/6 ರೈಟ್, ನನಗೆ 4/6 ರೈಟ್ ಬರ್ತದೆ. ಇದು 1956 ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ತಾಗುವ ಕಾನೂನು. 1956. ಸ್ವಾರ್ಜಿತ ಆಸ್ತಿಗೆ ವೀಲುನಾಮಿ ಇಲ್ಲದೆ ಒಬ್ಬ ಮನುಷ್ಯ ತೀರಿ ಹೋದ್ರೆ ಅವನ ಹೆಂಡತಿ ಮಕ್ಕಳಿಗೆ ಸಮಾನ ಹಕ್ಕು ಬರ್ತದೆ, ಎಲ್ಲರಿಗೆ ಈಕ್ವಲ್ ರೈಟ್. ಅವನಿಗೆ 3 ಜನ ಮಕ್ಕಳು, ಹೆಂಡತಿ ಇದ್ರೆ 1/4 ಬರ್ತದೆ. ಸೊ ದಿಸ್ ಇಸ್ ದ ಸಿಸ್ಟಮ್. ಅದು ಪಿತ್ರಾರ್ಜಿತ ಆಸ್ತಿಯಲ್ಲಿ ನೋಷನಲ್ ಪಾರ್ಟಿಷನ್ ನಾವು ಮಾಡ್ತೇವೆ. ತಂದೆ ಪಕ್ಕನೆ ಜೀವಂತ ಇದ್ರೆ ನಾನು ನನ್ನ ತಂದೆ ಮೇಲೆ ವ್ಯಾಜ್ಯ ಮಾಡಿದ್ರೆ ತಂದೆಗೆ ಅರ್ಧ ರೈಟ್, ನನ್ಗೆ ಅರ್ಧ ರೈಟ್ ಬರ್ತದೆ. ಅರ್ಧ ರೈಟ್ ನನ್ಗೆ ಬೈ ಬರ್ತ್ ಬಂತು. ನನ್ನ ತಾಯಿಗೆ ಮತ್ತೆ ನನ್ನ ಹೆಂಡತಿಗೆ ವೀಲುನಾಮೆ ಇಲ್ಲದೆ ನನ್ನ ತಂದೆ ತೀರಿ ಹೋದಲ್ಲಿ ಅವರಿಗೆ ಬೈ ಸಕ್ಸೆಷನ್ ಬರ್ತದೆ. ಅದು ದೇ ಆರ್ ಆಲ್ವೇಸ್ ಸಕ್ಸೆಸರ್ಸ್. ಎ ಸನ್ ಈಸ್ ಇನ್ಹೆರಿಟರ್. ಇನ್ಹೆರಿಟರ್ಸ್ ಮತ್ತೆ ಸಕ್ಸೆಷನ್ ಗೆ ಡಿಫರೆನ್ಸ್ ಇದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಉಂಟು, ಲಾದಲ್ಲಿ ಕೂಡ ಉಂಟು. ಇನ್ಹೆರಿಟೆನ್ಸ್ ಈಸ್ ಬೈ ಬರ್ತ್. ನಾನು ಕಣ್ಣು ಬಿಟ್ಟ ಕೂಡಲೇ ನನ್ಗೆ ಅರ್ಧ ರೈಟ್ ಬಂತು. ಹೆಂಡತಿಗೆ ಮತ್ತೆ ನನ್ನ ತಾಯಿಗೆ ಮತ್ತೆ ನನ್ನ ತಂಗಿಗೆ ನನ್ನ ತಂದೆ ಕಣ್ಣು ಮುಚ್ಚಿದ ಕೂಡಲೇ ರೈಟ್ ಬಂತು. ಸೊ ದಿಸ್ ಇಸ್ ದ ಸಿಸ್ಟಮ್. ಓಕೆ, ಈಗ ಏನಾಯ್ತಂದ್ರೆ ಈ 1956 ಕಾನೂನು ಕಂಟಿನ್ಯೂ ಆಗ್ತಾ ಇತ್ತು. 2005 ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ನವರು ಈಗಿನ ಹೊಸ ಕಾನೂನು ತಂದ್ರು. ಈ ಕಾನೂನು ಎಂತಂದ್ರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬೈ ಬರ್ತ್ ರೈಟ್ ಬರ್ತದೆ. ದೇ ಆರ್ ಆಲ್ಸೋ ದಾಯಾದಿಗಳು, ಅಂದ್ರೆ ಕೋ ಪಾರ್ಸಿನರ್ಸ್ ಅಂತೇಳಿ ಗಂಡು ಮಗುವಿನಷ್ಟೇ ರೈಟ್ ಬರ್ತದೆ ಅಂತ ಒಂದು ಕಾನೂನು ತಂದ್ರು 2005 ನಲ್ಲಿ. 2005 ಸೆಪ್ಟೆಂಬರ್ ಅಲ್ಲಿ ತಂದ್ರು. ಅದರ ಮುಂಚೆ ಇಲ್ಲಿ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರು ಮಂಗಳೂರೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಅವರಿಗೆ ತುಂಬಾ ಈ ಹೆಣ್ಣು ಮಕ್ಕಳ ದುಃಖದ ಕಥೆಗಳು ಕೇಸಸ್ ಎಲ್ಲ ಆರ್ಗ್ಯುಮೆಂಟ್ ಮಾಡಿರ್ಬೋದು. ಅವರೊಂದು ಕಾನೂನು ತಂದ್ರು. ಇಟ್ ವಾಸ್ ಎ ವೆರಿ ಪ್ರೋಗ್ರೆಸಿವ್ ಲಾ. ನಾನು ಅವರ ಬಗ್ಗೆ ತುಂಬಾ ಗೌರವ ಇದ್ದ ಮನುಷ್ಯ. ಅವರ ಒಂದು ಈ ಕಾನೂನು 1994 ಅಲ್ಲಿ ತಂದ್ರು. 31/7/94ಗೆ ಯಾವುದೇ ಹುಡುಗಿ ಪಿತ್ರಾರ್ಜಿತ ಕುಟುಂಬದಲ್ಲಿ ಮದುವೆ ಆಗದೆ ಇದ್ರೆ ಅವಳಿಗೆ ಗಂಡು ಮಗನಿಗಿದ್ದಷ್ಟೇ ರೈಟ್ ಬರ್ತದೆ ಅಂತಂದ್ರು. 31/7/94 ಅವರು ಚೀಫ್ ಮಿನಿಸ್ಟರ್ ಇರುವಾಗ ತಂದ ಕಾನೂನು. ಹೌದು, 31/7/94ನ ಮುಂಚೆ ತಂದೆ ಏನಾದ್ರು ವೀಲ್ನಾಮೆ ಬರೆದಲ್ಲಿ ಅಥವಾ ತಂದೆ ಏನಾದ್ರು ಅವಳಿಗೆ ಮದುವೆ ಆಗಿದ್ದಲ್ಲಿ ಅಥವಾ ತಂದೆ ಪ್ರಾಪರ್ಟಿನ ಆಲ್ರೆಡಿ ಮಾರಿದ್ದಲ್ಲಿ ಅಥವಾ ಪಾರ್ಟಿಷನ್ ಆದಲ್ಲಿ ಆ ಹೆಣ್ಣು ಮಗಳಿಗೆ 31/7/94 ಅಲ್ಲಿ ಯಾವ ರೈಟು ಬರುವುದಿಲ್ಲ. ಅದು ಕರ್ನಾಟಕದ ಬಗ್ಗೆ ಮಾತ್ರ ತಂದ ಒಂದು ವೆರಿ ಪ್ರೋಗ್ರೆಸಿವ್ ಲಾ. ಇವತ್ತಿಗೂ ನನ್ನ ಪ್ರಕಾರ ವೆರಿ ವೆರಿ ಪ್ರೋಗ್ರೆಸಿವ್ ಲಾ. ಈಗ ಏನಾಯ್ತು ಮಟ್ಟಿಗೆ ನಾವು ಅವರನ್ನು ನೆನಪಿಸಿಕೊಳ್ಳಬಹುದು. ವೀರಪ್ಪ ಇಲ್ಲಿ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅಂದ್ರೆ ಕಾನೂನನ್ನು ಕರೆಕ್ಟ್ ಅಭ್ಯಾಸ ಮಾಡಿ, ಅಂದ್ರೆ ಲೋವರ್ ಕೋರ್ಟ್ ಇಂದ ಅವರು ಸುಪ್ರೀಂ ಕೋರ್ಟಿಗೆ ಹೋದವರು, ಅವರಿಗೆ ಅದರ ಸರಿ ಅದರ ಮಾಹಿತಿ ಇದೆ.
2005ನಲ್ಲಿ ಆಗಿನ ಸೆಂಟ್ರಲ್ ಗವರ್ಮೆಂಟ್ನವರು ಒಂದು ಕಾನೂನು ತಂದರು. ಈಗ ನಮ್ಮ ಇವತ್ತು ಡಿಸ್ಕಷನ್ ಕೂಲಂಕುಷವಾಗಿರೋದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹೆಣ್ಣು ಮಕ್ಕಳಿಗಾಗಿ 2005. ಇದರಲ್ಲೇನಂತೆ ಸೆಪ್ಟೆಂಬರ್ ಅಲ್ಲಿ ಬಂದದ್ದು ಇದು ಕಾನೂನು. ಇದರ ಬಗ್ಗೆ 2-3 ಸಲ ಸುಪ್ರೀಂ ಕೋರ್ಟಿಗೆ ವ್ಯಾಜ್ಯಗಳು ಹೋಯ್ತು. ಫಸ್ಟ್ ನಮ್ಮ ಕರ್ನಾಟಕದಿಂದ ಹೋಯ್ತು, ಪ್ರಕಾಶ್ ವರ್ಸಸ್ ಫೂಲವತಿ ಅಂತೇಳಿ. ಈ ಜಡ್ಜ್ಮೆಂಟ್ ಅಲ್ಲಿ ನಮ್ಮ ಜಸ್ಟಿಸ್ ಕುಮಾರ್ ಒಂದವರು ಹೇಳಿದ್ರು. ಕಡೆಗೆ ಆ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ತಂದೆ ಜೀವಂತ ಇರಬೇಕು, ಪಾಲು ಕೇಳುವ ಮಗಳು ಕೂಡ ಜೀವಂತ ಇರಬೇಕು. ನಮ್ಮ ಗಂಡು ಮಕ್ಕಳ ಮಟ್ಟಿಗೆ ನನ್ನ ತಂದೆ ಜೀವಂತ ಇರಲಿ ಇಲ್ಲದಿರಲಿ, ನಾನು ಜೀವಂತ ಇರಲಿ ಇಲ್ಲದಿರಲಿ, ನನ್ನ ಮಗ ನನ್ನ ಮಕ್ಕಳಿಗೆ ಎಲ್ಲರಿಗೆ ಪಾಲು ಕೇಳುವ ಹಕ್ಕಿದೆ. ಅದು ಬೈ ಬರ್ತ್ ನಮಗೆ ಬರುವ ರೈಟ್. 2005 ಕಾನೂನನ್ನು ಸುಪ್ರೀಂ ಕೋರ್ಟ್ನವರು ಅದನ್ನು ಇಂಟರ್ಪ್ರೆಟ್ ಮಾಡಿ ಇಲ್ಲ ಆ ಮಗಳಿಗೆ ಕಾನೂನು ಬಂದದೇ 2005ನಲ್ಲಿ. 2005ನಲ್ಲಿ ಮಗಳೂ ಜೀವಂತ ಇರಬೇಕು, ತಂದೆಯೂ ಜೀವಂತ ಇರಬೇಕು ಅಂತೇಳಿ ಒಂದು ಜಡ್ಜ್ಮೆಂಟ್ ಕೊಟ್ಟರು. ಅದಕ್ಕೆ ಪ್ರಕಾಶ್ ವರ್ಸಸ್ ಫೂಲವತಿ ಅಂತೇಳಿ ಕೇಸ್. ಅದು ಬಾಂಬೆ ಹೈಕೋರ್ಟ್ನ ಡಿಸಿಷನ್, ಕರ್ನಾಟಕ ಹೈಕೋರ್ಟ್ನ ಡಿಸಿಷನ್, ಮೆಡ್ರಾಸ್ ಹೈಕೋರ್ಟ್ ಡಿಸಿಷನ್, ಎಲ್ಲ ಡಿಸಿಷನ್ಸ್ ಅನ್ನು ಒಟ್ಟಿಗೆ ಮಾಡಿ ಒಂದು ಬರೆದ ಜಡ್ಜ್ಮೆಂಟ್. ಅದರ ನಂತರ ಕರ್ನಾಟಕದ ಇನ್ನೊಂದು ಕೇಸು ಸುಪ್ರೀಂ ಕೋರ್ಟಿಗೆ 2018ನಲ್ಲಿ ಜಡ್ಜ್ಮೆಂಟ್ ಬಂದು ದಾನಮ್ಮ ಕೇಸನ್ನು. ಆ ಕೇಸಲ್ಲಿ ಏನಾಯ್ತಂದ್ರೆ ಅದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿದ್ರು. ಈಗಿದ್ದ ಎಲ್ಲ ಕೋರ್ಟಲ್ಲಿದ್ದ ಎಲ್ಲ ಕೇಸಸ್ ಅನ್ನು ಒಟ್ಟು ಮಾಡಿ ಎಲ್ಲೆಲ್ಲ ಕೇಸಸ್ ಉಂಟು ಅಲ್ಲೆಲ್ಲ ಹೆಣ್ಣು ಮಕ್ಕಳು ಅರ್ಜಿ ಹಾಕ್ಬೋದು ಪಾಲಿಗೆ ಅಂತೇಳಿ. ಸೊ ಫೈನಲ್ ಡಿಕ್ರಿ ಪಾರ್ಟಿಷನ್ ಯಾವ ಸ್ಟೇಜಲ್ಲಿ ಇಡೀ ಇಂಡಿಯಾದಲ್ಲಿ ವ್ಯಾಜ್ಯ ಉಂಟು, ಎಲ್ಲ ಹೆಣ್ಣು ಮಕ್ಕಳು 1956 ನಂತರ ಹುಟ್ಟಿದಾದ್ರೆ ಅವರಿಗೆ ರೈಟ್ ಉಂಟಂದ್ರೆ ದಾನಮ್ಮ ಕೇಸಿಗೆ ಜಡ್ಜ್ಮೆಂಟ್ ಬಂತು. ಅದು ಅವರೊಂದು ಹೇಳಿದ್ರಲ್ಲಿ. ಇದರಲ್ಲಿ ತುಂಬಾ ತೊಂದರೆಗಳಿದ್ದ ಕಾರಣ ಇದನ್ನು ಹೈಯರ್ ಬೆಂಚ್ಗೆ ರೆಫರ್ ಮಾಡಬೇಕು ಅಂತೇಳಿ. ಈ ಹೈಯರ್ ಬೆಂಚ್ ಯಾವಾಗ ಬಂತಂದ್ರೆ ವಿನೀತಾ ಶರ್ಮಾ ಕೇಸ್ ಅಂತೇಳಿ. ಈಗ ನಾವು ಎಲ್ಲ ಫಾಲೋ ಮಾಡೋದು ಈ ವಿನೀತಾ ಶರ್ಮಾ ಕೇಸ್. ಇಟ್ ಇಸ್ ದ ಫೈನಲ್ ಡಿಸಿಷನ್ 2020 11th Augustಗೆ ಬಂದದ್ದು. ಇಟ್ ಈಸ್ ದ ಮೋಸ್ಟ್ ಫೇಮಸ್ ಜಡ್ಜ್ಮೆಂಟ್. ಇದು 3 ಜನ ಜಡ್ಜಸ್ ಸಾಧಾರಣ 90 ಕೇಸಸ್ ನೋಡಿ ಬರೆದ ಒಂದು ರಿಸರ್ಚ್ ವರ್ಕ್. ಸಪೋಸ್ ಟು ಬಿ ದ ಬೆಸ್ಟ್ ಜಡ್ಜ್ಮೆಂಟ್. ನಾನು ಎಲ್ಲ ಜೂನಿಯರ್ ಲಾಸ್ ಇದನ್ನು ನೀವು ಕೂಲಂಕುಷವಾಗಿ ಓದಬೇಕು. ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಮತ್ತೆ ಇದರಲ್ಲಿ ನಿಜವಾಗಿ ಒಂದು ತತ್ವಶಾಸ್ತ್ರ ಕೂಡ ಉಂಟು. ಹೌದು, ಇದು ಎಲ್ಲ ಲಿಸನರ್ಸ್ ಕೇಳಬೇಕು. ನೋಡಿ, ಒಬ್ಬ ಮಗ ಹುಟ್ಟಿದ ಕೂಡಲೇ ಅವನ ಕಣ್ಣು ಬಿಟ್ಟ ಕೂಡಲೇ ಅವನಿಗೆ ರೈಟ್ ಬರ್ತದೆ. ಮಗಳಿಗೆ ಕಣ್ಣು ಬಿಟ್ಟ ಕೂಡಲೇ ಯಾಕೆ ರೈಟ್ ಇಲ್ಲ, ಯಾಕೆ ಬರೋದಿಲ್ಲ? ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು. ಇದರಲ್ಲಿ ಜಡ್ಜ್ಮೆಂಟ್ ಕೊಟ್ಟವರು 3 ಜನ, ಅರುಣ್ ಮಿಶ್ರಾ, ಅಬ್ದುಲ್ ನಜೀರ್ ಮತ್ತೆ MR ಶಾ. ಅಬ್ದುಲ್ ನಜೀರ್ ನಾವು ಮಂಗಳೂರಿನವರು, ನಮ್ಮ ಲಾ ಕಾಲೇಜಲ್ಲಿ ಕಲ್ತವ್ರು. ಅವರ ಬಗ್ಗೆ ನಮ್ಗೆಲ್ಲ ತುಂಬಾ ಗೌರವ, ಯಾಕಂದ್ರೆ ತುಂಬಾ ಆಲೋಚನೆ ಮಾಡಿ ಬರೆಯುವಂತ ಒಬ್ಬ ನ್ಯಾಯಾಧೀಶ. ಅವರೇನ್ ಹೇಳಿದಂದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಸಾಕು, 1956 ನಂತರ 2005ನ ಮುಂಚೆ ಹುಟ್ಟಿದ್ರೆ ಸಾಕು, ಹುಟ್ಟಿದ ಕೂಡಲೇ ಹಕ್ಕು ಬರ್ತದೆ. ಅವ್ರ ಜೀವಂತ ಇರ್ಲಿ ಇಲ್ಲದಿರ್ಲಿ, ಅವರ ತಂದೆ ಜೀವಂತ ಇರ್ಲಿ ಇಲ್ಲದಿರ್ಲಿ, ಅವರ ಮಕ್ಕಳಿಗೂ ಅದೇ ರೈಟ್ ಬರ್ತದೆ. ಗಂಡು ಮಕ್ಕಳಿಗೆ ಬಂದ ಹಾಗೆ ಹೆಣ್ಣು ಮಕ್ಕಳಿಗೆ ಕೂಡ ಅದೇ ರೈಟ್ ಬರ್ತದೆ. ಸೊ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಸಮಾನ. ನೋಡಿ, ನಾವೀಗ ರಂಗನಾಯಕಿ ಕೇಸ್ ನಾನು ಸುರುವಿಗೆ ಹೇಳಿದೆ. ಅದರಲ್ಲಿ ನ್ಯಾಯಾಲಯದವರು ಒಂದು ನಮನೆದ್ದು ಒಂದು ಹುಡುಗಿಯ ಕಣ್ಣೀರನ್ನು ಒರೆಸ್ಲಿಕ್ಕೆ ಅಷ್ಟೊಂದು ದೀರ್ಘವಾದಂತಹ. ಈಗ ನಾವು 2020 ಆಗಸ್ಟ್ನ ಜಡ್ಜ್ಮೆಂಟ್ ಪ್ರಕಾರ ಈ 100 ವರ್ಷದಲ್ಲಿ 129 ವರ್ಷದಲ್ಲಿ ದಿಸ್ ಇಸ್ ದ ಬೆಸ್ಟ್ ಜಡ್ಜ್ಮೆಂಟ್. ಇದರಲ್ಲಿ ನೋಡಿ, ಇದರಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಹೇಳಿದೆ, ಒಂದು ಹುಡುಗಿ ಕಣ್ಣು ಬಿಟ್ಟ ಕೂಡಲೇ ಹುಡುಗಿಗೂ ಹುಡುಗನಿಗೆ ಯಾಕೆ ತಾರತಮ್ಯ, ಯಾಕೆ ತಾರತಮ್ಯ? ಸೊ ಈಗ ಮದುವೆ ಖರ್ಚು ಮಾಡಿದ್ದು, ಹಾಗೆ ಮಾಡಿದ್ದು, ಹೀಗೆ ಮಾಡಿದ್ದು, ತಂದೆ ತಾಯಿ ನೋಡಿ ಇದನ್ನು ಯಾವುದನ್ನು ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಪಿತ್ರಾರ್ಜಿತ ಆಸ್ತಿ ಗಂಡು ಮಕ್ಕಳಿಗೆ ಎಷ್ಟುಂಟ, ಹೆಣ್ಣು ಮಕ್ಕಳಿಗೆ ಅಷ್ಟೇ ಹಕ್ಕು ಉಂಟಂತೇಳಿ. ಹೆಂಡತಿಗೆ ವಿಧವೆಗೆ ಹೇಗೂ ರೈಟ್ ಇದೆ, ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಪಾಲು ಕೇಳುವ ಹಕ್ಕಿದೆ.
ಮುಂಚೆ ತಂದೆ ಕೊಟ್ರೆ ಮಾತ್ರ ಮಗಳಿಗಿಂದಿತ್ತು. ಈಗ ತಂದೆ ಕೊಡದೇ ಇರಲಿ, ಮಗಳಿಗೆ ಆಟೋಮ್ಯಾಟಿಕ್ ರೈಟ್ ಬರ್ತದೆ. ಸೊ ದಿಸ್ ಈಸ್ ಸಪೋಸ್ ಟು ಬಿ ದ ಬೆಸ್ಟ್ ಜಡ್ಜ್ಮೆಂಟ್ ಇನ್ ಹಿಂದೂ ಲಾ. ಇದು ವೆರಿ ಪ್ರೋಗ್ರೆಸಿವ್ ಲಾ. ಸಾಮಾಜಿಕ ನ್ಯಾಯದ ನೆಲೆಯಲ್ಲಿ ಮಹತ್ವದ ವಿಚಾರ. ಇಡೀ ನಮ್ಮ ದೇಶದಲ್ಲಿ ಎಲ್ಲಾ ಜಾತಿಗಳಿಗೆ, ಹಿಂದೂಗಳು ತೆಗೀರಿ, ಮುಸ್ಲಿಮ್ಸ್ ತೆಗೀರಿ, ಕ್ರಿಶ್ಚಿಯನ್ಸ್ ತೆಗೀರಿ, ಯಾವ ಜಾತಿ ಬೇಕಾದ ತೆಗೀರಿ, ಇದು ವೆರಿ ವೆರಿ ಪ್ರೋಗ್ರೆಸಿವ್ ಜಡ್ಜ್ಮೆಂಟ್ ಅಪ್ಲಿಕೇಬಲ್ ಟು ಹಿಂದೂಸ್. ಆಕ್ಚುಲಿ ಈ 100 ವರ್ಷದಲ್ಲಿ ವೆರಿ ಪ್ರೋಗ್ರೆಸಿವ್ಲಿ ಹಿಂದೂ ಲಾ ಡೆವಲಪ್ ಆಗಿದೆ. ನೀವು 1932 ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾನೂನು ಓದಿ, ಅದರ ಕಾಪಿ ನನ್ನ ಹತ್ರ ಉಂಟು. 1937 ಬ್ರಿಟಿಷ್ ಗವರ್ಮೆಂಟ್ ಇದು ಕಾನೂನು ಓದಿ, ಮತ್ತೆ 1956 ಹಿಂದೂ ಸಕ್ಸೆಷನ್ ಆಕ್ಟ್ ಅಪ್ಲಿಕೇಬಲ್ ಟು ಆಲ್ ಸೆಲ್ಫ್ ಅರ್ನ್ ಪ್ರಾಪರ್ಟೀಸ್, ಅಂದರೆ ಸ್ವಾರ್ಜಿತ ವಿತ್ತ, ಪಿತ್ರಾರ್ಜಿತ. ಮತ್ತು ಈಗ ಇರುವುದು ಆರೈಕೆ ಮಾತ್ರ ಶೆಲ್ಟರ್ ಕೊಡಬೇಕೆಂದು ಮನು ಹೇಳಿದ್ದು ಈಗ ಹಕ್ ಅಂತೇಳಿ ಕನ್ವರ್ಟ್ ಆಗಿದೆ. ಸೊ ದಿಸ್ ಇಸ್ ರೈಟ್. ಸೊ ಎ ಗರ್ಲ್ ಹ್ಯಾಸ್ ಎ ರೈಟ್ ಬೈ ಬರ್ತ್ ಇನ್ ಎನ್ಸೆಸ್ಟ್ರಲ್ ಪ್ರಾಪರ್ಟಿ. ಈ ಕಾನೂನು 2 ಸ್ಟೇಟಿಗೆ ಮಾತ್ರ ತಾಗುದಿಲ್ಲ ಇವರೇ. ಒಂದು ಕೇರಳಕ್ಕೆ ತಾಗುದಿಲ್ಲ, ಮತ್ತೊಂದು ವೆಸ್ಟ್ ಬೆಂಗಾಲಿಗೆ ತಾಗುದಿಲ್ಲ. ಕೇರಳದಲ್ಲಿ 1975 ಲಾ ಪ್ರಕಾರ ಹಿಂದೂ ಅನ್ಡಿವೈಡ್ ಫ್ಯಾಮಿಲಿ ಎಲ್ಲ ಕಸ್ಟಮ್ಸ್ ಕಟ್ಟಳೆಯನ್ನು ತೆಗೆದುಹಾಕಿದ್ದಾರೆ. ಅಲ್ಲಿ ಅಳಿಯ ಸಂತಾನ ಯಾವುದು ತಾಗುದಿಲ್ಲ. ಅಲ್ಲಿ ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಎಲ್ಲ ಆಸ್ತಿಗಳು ಸ್ವಾರ್ಜಿತ ಆಸ್ತಿ. ಫಾರ್ ಎಕ್ಸಾಂಪಲ್, ನನ್ನ ಸಂಬಂಧಿಕರಿಗೊಬ್ಬರಿಗೆ ತಲೆಮಾರಿಂದ ಆಸ್ತಿಗಳಿತ್ತು ಕಾನೆಂಗಾಡ್ ಎಂಬ ಊರಲ್ಲಿ. ನಾನು ಕಾಸರಗೋಡ್ನವ. ಕಾಸರಗೋಡ್ ಕಾನೆಂಗಾಡ್ ಬೆಲ್ಟ್ ಅಲ್ಲಿ ತಲೆಮಾರಿಂದ ಆಸ್ತಿಗಳಿತ್ತು. ಸೊ ಗಂಡು ಮಕ್ಕಳಿಗೆ ಮಾತ್ರ ಹಕ್ಕು ಅಂತೇಳಿ ಅದು ನಾವು ನೆನೆಸಿದೆವು. ಸೊ ಆ ಒಬ್ಬರಿಗೆ ಬಂತು, ಮಿಸ್ಟರ್ ಎಕ್ಸ್. ಅವರು ತೀರಿ ಹೋಗೋ ಮುಂಚೆ ಅವ್ರು ವಿಲ್ ಬರೆದು ನನ್ನ ಎಲ್ಲ ಆಸ್ತಿಗಳು ನನ್ನ ಮಗನಿಗೆ ಕೊಡಬೇಕು, ನನ್ನ 2 ಹೆಣ್ಣು ಮಕ್ಕಳಿಗೆ ಇಷ್ಟಿಷ್ಟು ಕ್ಯಾಶ್ ಕೊಡಬೇಕು, 20 ಲಕ್ಷ ಕೊಡಬೇಕು ಅಂತ ಬರೆದಿದ್ದಾರೆ. ಈಗ ಹೆಣ್ಣು ಮಗಳು ಹೇಳೋದು ಇಲ್ಲ, ಅದು ಪಿತ್ರಾರ್ಜಿತ, ಈ ಕಾನೂನು ಪ್ರಕಾರ ನನಗೆ ಹಕ್ಕು. ಈ ಜಡ್ಜ್ಮೆಂಟ್ ಮತ್ತೆ ಈ ಅಮೆಂಡ್ಮೆಂಟ್ ಕೇರಳಕ್ಕೆ ತಾಗುದಿಲ್ಲ. ಕೇರಳ ಮತ್ತೆ ವೆಸ್ಟ್ ಬೆಂಗಾಲ್ನ ಯಾವ ಹೆಣ್ಣು ಮಕ್ಕಳಿಗೂ ಇರ್ತದೆ, ಅವರಿಗೆಲ್ಲರಿಗೆ ಸೆಲ್ಫ್ ಅರ್ನ್. ತಂದೆ ವಿಲ್ ಬರೆದ್ರೆ ಅವರ ರೈಟ್ ಹೋಯ್ತು. ಎಲ್ಲ ಆಸ್ತಿಗಳು ಒಬ್ಬನ ಕೈಯಲ್ಲಿರೋದು ಸ್ವಾರ್ಜಿತ ಅಂತೇಳಿ ಕನ್ಸಿಡರ್ ಮಾಡಬೇಕಂದ್ರೆ ಕೇರಳ ಸರ್ಕಾರದವರು ಕಾನೂನು ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಇದು ಈ ರೀತಿಯ ಒಂದು ಏನು ಕಾನೂನು ಅಥವಾ ನಿರ್ಣಯಗಳಿರುವಾಗ ಯಾವುದೋ ಒಂದು ರಾಜ್ಯ ಮಾಡಿದಂಥ ಅಥವಾ ಸರ್ಕಾರ ಮಾಡಿದಂಥ ಕಾನೂನು ಅದು ಹೇಗೆ ಅದು ಜಾರಿಯಲ್ಲಿ ಅಲ್ಟಿಮೇಟ್ ಅಂತ ಹೇಳ್ತೇವೆ. ಹಿಂದೂ ಸಕ್ಸೆಷನ್ ಆಕ್ಟ್ ಯಾವ ಸ್ಟೇಟಿಗೆ ತಾಗ್ತದೆ ಅಂತ ಒಂದು ಪ್ರಿಯಾಂಬಲ್ ಇದೆ. ಜಮ್ಮು ಕಾಶ್ಮೀರಿಗೆ ತಾಗುದಿಲ್ಲ ಕೆಲವೆಲ್ಲ ಕಾನೂನು. ಈಗ ಇತ್ತೀಚಿನ ಇದರ ಪ್ರಕಾರ ಅದಕ್ಕೂ ತಾಗ್ತದೆ. ಹಾಗೆ ಯಾವ ಸ್ಟೇಟಿಗೆ ತಾಗುದಿಲ್ಲ ಇರುವಾಗ ಆ ಸ್ಟೇಟಿಗೆ ಆ ಕಾನೂನು ತಾಗುವ ಹಾಗೆ ಜಡ್ಜ್ಮೆಂಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅಲ್ಲಿ ಮಾಡಿದ ಕಾನೂನನ್ನು ಅದು ಊರ್ಜಿತವಲ್ಲ ಅಂತೇಳಿ ಯಾವುದಾದ್ರೂ ಜಡ್ಜ್ಮೆಂಟ್ ಆಗ್ಬೇಕು. ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಮತ್ತೆ ಕೇರಳದಲ್ಲಿ ಹಿಂದೂ ಸಕ್ಸೆಷನ್ ಆಕ್ಟ್ ಮಾತ್ರ ಅಪ್ಲಿಕೇಬಲ್. ಈ ಪಿತ್ರಾರ್ಜಿತ ಆಸ್ತಿ ಯಾವ ಕಟ್ಟಳೆಗಳು ಇದು ಪರಂಪರೆಗಳು ತಾಗುದಿಲ್ಲ ಅಂದ್ರೆ ಆಕ್ಟ್ ಮಾಡಿದ ಕಾರಣ ಪುನಃ ಅದನ್ನು ಆಕ್ಟನ್ನು ಅದು ಹೀಗಲ್ಲ ಹಾಗೆ ಹೇಳಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಹೌದು. ಸೊ ಕೇರಳದಲ್ಲಿ ಮಂಜೇಶ್ವರದಿಂದ ಸಾಧಾರಣ ನಮ್ಮ ತಿರುವನಂತಪುರ ತನಕ ಈ ಹಿಂದೂ ಸಕ್ಸೆಷನ್ ಆಕ್ಟ್ ಈಸ್ ಅಪ್ಲಿಕೇಬಲ್, ನಾಟ್ ದಿ ಪಿತ್ರಾರ್ಜಿತ ಕಾನೂನು ಆರ್ ನಮ್ಮ ಹಿಂದೂ ಅನ್ಡಿವೈಡ್ ಫ್ಯಾಮಿಲಿ ಅವಿಭಕ್ತ ಕುಟುಂಬದ ಕಾನೂನಲ್ಲಿ ತಾಗುದಿಲ್ಲ. ಎಲ್ಲರದು ಪ್ರಾಪರ್ಟಿ ಸೆಲ್ಫ್ ಅರ್ನ್ಡ್ ಆಗಿ ಪರಿಗಣಿಸಲ್ಪಡ್ತದೆ. ಪ್ರತಿಯೊಬ್ಬರ ಆಸ್ತಿ ಕೂಡ ಅವರು ಸ್ವರ್ಜಿತ ಅಂತ ಪರಿಗಣಿಸಲ್ಪಡುತ್ತೆ ಅಂತ. ಎಸ್, ಈಗ ವಕೀಲರೆ, ಈಗ ನೀವು ಹೇಳಿದಾಗೆ ಬಾರಿ ಒಂದು ರೋಗಾಮಿಯಾದ ಅಂದರೆ ಬಾರಿ ಒಂದು ಪ್ರಗತಿಶೀಲವಾದಂಥ ಒಂದು ವಿಚಾರವನ್ನು, ಯಾಕಂತ ಹೇಳಿದ್ರೆ 100-120 ವರ್ಷಗಳ ಹಿಂದೆ ಏನು ಆರಂಭವಾಯಿತು, ಅದು ಬೇರೆ ಬೇರೆ ಸಂದರ್ಭದಲ್ಲಿ ಕಾಲಾನು ಕ್ರಮದಲ್ಲಿ ಅದು ಈಗ ಬಂದು ನಿಂತಿರುವಂಥ ಒಂದು ಇದಿದೆ ಅಲ್ವಾ, ಸ್ಟೇಟಸ್ ಅಂದರೆ ಸಮಾನ ಹಕ್ಕುಗಳು ಅಂತ. ಬಹುಶಃ ಇದು ನಾವು ಎಲ್ಲಿಂದ ರೆಫರ್ ಮಾಡಿದ್ದೇವೆ ಅಂತ ನಾನು ಸುಮ್ಮನೆ ಕುತೂಹಲಕ್ಕೆ ಕೇಳುವಂಥದ್ದು. ಹೌದು ನೋಡಿ, ಅದಕ್ಕೊಂದು ಹಿಸ್ಟ್ರಿ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ 1903-5 ಇಸ್ವಿಯಲ್ಲಿ ಒಂದು ಬೋವಾಲ್ ಸನ್ಯಾಸಿ ಕೇಸ್ ಎಂದಾಯ್ತು.
ಒಬ್ಬ ಮನುಷ್ಯ ಮದುವೆಯಾಗಿ ಮತ್ತೆ 29 ವರ್ಷದ ಅವನು ತೀರಿ ಹೋದೆಂದು ಮಾಡಿ ಅವನು ವಾಪಸ್ ಬಂದ ಎಂದು ಮಾಡಿ ಅದು ಪ್ರಿವಿ ಕೌನ್ಸಿಲಿಗೆಲ್ಲ ಹೋಯ್ತು. ಆಗ ಅಲ್ಲಿ ಕೊಟ್ಟ ಜಡ್ಜ್ಮೆಂಟ್ ಕೊಟ್ಟ ಹೈಕೋರ್ಟ್ ಜಡ್ಜರು ಲಾ ಮಿನಿಸ್ಟರ್ ಆಗಿ ಬಂದರು ನೆಹರು ಗವರ್ಮೆಂಟಲ್ಲಿ. ಅವರಿಗೆ ವಿಧವೆಯರ ಬಗ್ಗೆ ಎಲ್ಲ ತುಂಬ ಕನ್ಸೆಷನ್. ಸೊ ಅವರು ಈ ಲಾ ಹಿಂದೂ ಕೋಡ್ ಬಿಲ್ ಪಾಸ್ ಮಾಡಲಿಕ್ಕೆ ಅವರು ರೆಸ್ಪಾನ್ಸಿಬಲ್. ಅವರ ಬಯೋಗ್ರಫಿ ನನ್ನ ಹತ್ರ ಇದೆ. ಫ್ರಮ್ ಕಲ್ಕತ್ತಾ ಹೈಕೋರ್ಟ್ he became law minister in Nehru's cabinet in 1956. ಅವರು ಇನ್ನೊಂದು ಲಾ ಪಾಸ್ ಮಾಡಿದ್ರು. ಒಬ್ಬ ಮಗ ತೀರಿ ಹೋದರೆ ಆ ಮಗನ ವಿಧವೆಗೆ ಮಾವ ಆದವ ಕುಟುಂಬದ ಆಸ್ತಿಯಲ್ಲಿ ಅಥವಾ ಅವನ ಆಸ್ತಿಯಲ್ಲಿ ಆ ವಿಧವೆಯನ್ನು ಸಾಕಬೇಕು ಅಂತೇಳಿ ಒಂದು ಲಾ ತಂದರು, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್. ಅದನ್ನು ಇತ್ತೀಚೆಗೆ 2015 ಸುಪ್ರೀಂ ಕೋರ್ಟ್ನವರು ಅದು ಮುಂಚಿಂದ ಉಂಟು, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮಾವ ಆದವ ಸೊಸೆಯನ್ನು ನೋಡಲೇಬೇಕು ಅಂತ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದು ಆಂಧ್ರ ಪ್ರದೇಶದಿಂದ ಸುಪ್ರೀಂ ಕೋರ್ಟಿಗೆ ಹೋದದ್ದು. ನೋಡಿ, ಈ ಜಡ್ಜಸ್ ಬೆಂಚಲ್ಲಿ ಕೂತ್ಕೊಳ್ಳುವಾಗ ಅವರು ಏನೆಲ್ಲ ಅನಿಸಿಕೆ, ಅವರದ್ದು ಮನೋಸ್ಥಿತಿ, ಅವರಿಗೆ ಪಾರ್ಟೀಸ್ ನೋಡುವಾಗ ಅವರ ಕಣ್ಣೀರಿನ ಕಥೆ ಎಲ್ಲ ನೋಡಿ ಅವರು ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ಸೆಟಪ್ಗೆ ಹೋದ್ರೆ ಇಂಥದ್ದೆಲ್ಲ ಪ್ರೋಗ್ರೆಸಿವ್ ಲಾ ಬರ್ತದೆ. ನೀವು ಬೋವಾಲ್ ಸನ್ಯಾಸಿ, ಹೌದು, ಬೋವಾಲ್ ಸನ್ಯಾಸಿ ಫೇಮಸ್ ನಾವೆಲ್, ಬೆಂಗಾಲಿ ನಾವೆಲ್ ಇದೆ, 800 ಪೇಜ್ ಇದೆ. ಆಗ ಕೊಟ್ಟ ಜಡ್ಜ್ಮೆಂಟ್, ಆ ಜಡ್ಜನ ಅವನ ಪರ್ಸನಲ್ ಅನಿಸಿಕೆ ನಾವು ಜಡ್ಜ್ಮೆಂಟ್ ಬರ್ದನು. ಅದೃಷ್ಟವಶಾತ್ ಅವ ಲಾ ಮಿನಿಸ್ಟರ್ ಆಗಿ ಬಂದ, ವಿಶ್ವಾಸ್ ಅಂತೇಳಿ. ಹೌದು, ಅವ 6-7 ತಿಂಗಳು ಲಾ ಮಿನಿಸ್ಟರ್ ಆಗಿದ್ದ. ಅವ ಇದನ್ನು ಲಾ ಪಾಸ್ ಮಾಡಿದ. ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್, ಹಿಂದೂ ಸಕ್ಸೆಷನ್ ಆಕ್ಟ್, ವಿಡೋಸ್ ರೈಟ್ ಅನ್ನು, ಲೈಫ್ ಎಸ್ಟೇಟ್ ಅನ್ನು ರೈಟ್ ಆಗಿ ಕನ್ವರ್ಟ್ ಮಾಡಿದ ಅವನೇ. ಸೆಪ್ಟೆಂಬರ್ ಅತ್ಯಂತ ಕ್ರಾಂತಿಕಾರಕ ಮತ್ತು ಒಂಥರ ಮಹತ್ವದ ಇದನ್ನೆಲ್ಲ ಅವರು ಆ ಟೈಮಲ್ಲಿ ಪಾಸ್ ಮಾಡಿದ್ರು. ಹೌದು. Some other day I can bring that book and show it to you. ಎಸ್, ಯಾಕಂದ್ರೆ ಆ ಕಾನೂನಿನ ಅಥವಾ ಇದನ್ನೆಲ್ಲ ಚರಿತ್ರೆಗಳನ್ನ ನಾವು ಹುಡ್ಕೊಂಡು ಹೋದರೆ ನೀವು ಹೇಳಿದಾಗೆ ಅದರ ಏನೋ ಆ ಒಳಗಡೆ ತುಂಬಾ ಮಹತ್ವದ ವಿಚಾರಗಳು ಮತ್ತು ಕಥನಗಳು ಇರುತ್ತೆ. ಟ್ರಯಲ್ ಕೋರ್ಟ್ ಅಡ್ವೊಕೇಟ್ಸ್, ನಾವೀಗ ಟ್ರಯಲ್ ಕೋರ್ಟ್ ಅಲ್ಲಿ ನಮ್ಮ ಕಕ್ಷಿಗಾರರಿಗಾಗಿ ಫೈಟ್ ಮಾಡು. ನಮ್ಮ ಟ್ರಯಲ್ ಕೋರ್ಟ್ ಅಲ್ಲಿ ಅವರ ಅನಿಸಿಕೆಗಳು, ಕಕ್ಷಿಗಾರ ಅವರ ದುಃಖದ ಕಥೆಗಳು, ವಿಧವೆಯರನ್ನು ಹೊರಗಾಕುವ ನಾವು ಪಡುವ ಸಂಕಟಗಳು, ಅದನ್ನೆಲ್ಲ ಈ ಕಾನೂನು ಪಾಸ್ ಮಾಡುವಾಗ ಹಾಗಿದ್ರೆ ಗಮನಿಸ್ತಾರೆ. ಎಸ್ ಸರ್, ಈ ನಡುವೆ ಬಾಲಕೃಷ್ಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಕಡೆ ಇರುವ ಟಿವಿದು ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಕ್ವಶನ್ ಇದೆ. ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಸರ್. ನಿಮ್ಮದು ಒಂದು ನಿಮಿಷ. ಓಕೆ, ನಿಮಗೆ ಫೋನ್ ಅಲ್ಲಿ ಕೇಳುತ್ತೆ, ಸೊ ಹಾಗಾಗಿ ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಸರ್ ನಮಸ್ತೆ ಸರ್. ನಾನೀಗ ನಿಮ್ಮ ಪ್ರೋಗ್ರಾಮ್ ಅನ್ನು ಸ್ವಲ್ಪ ಹಿಂದಿನಿಂದ ಏನು ಕೇಳಲಿಲ್ಲ, ಒಂದು 2 ನಿಮಿಷ ಮಾತ್ರ ಕೇಳಿದೆ. ಆದ್ರೆ ನನ್ನೊಂದು ಪ್ರಶ್ನೆ ನೀವು ಆನ್ಸರ್ ಮಾಡಿರ್ಬೋದು ಇಷ್ಟೋರಿಗೆ. ಹಲೋ, ಕೇಳ್ತಾ ಇದೆ ಸರ್? ಕೇಳಿಸ್ತಾ ಇದೆ ಸರ್. ಸರ್, ಈಗ ನನ್ನ ಕ್ವಶನ್ ಏನಂತಂದ್ರೆ, ನಾವು ಈಗ ನಮ್ಮ ಅಳಿಯ ಸಂತಾನದಲ್ಲಿ ಹಿಂದೆ ಏನಾಗಿತ್ತಂದ್ರೆ ಹುಡುಗಿಯ ಮಕ್ಕಳಿಗೆ ಮಾತ್ರ ಆಸ್ತಿಯಲ್ಲಿ ಪಾಲಿತ್ತು, ಹುಡುಗನಿಗೆ ಒಂದು ಶಾರಿತ್ತು, ಒಂದು ತಲೆ ಇತ್ತು. ಈಗ ಏನಾಗಿದೆ ಅಂತಂದ್ರೆ ಈಗ ಆ ರೀತಿ ಕಾನೂನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾನೂನು ಪ್ರಕಾರ ಅಳಿಯ ಸಂತಾನದ ಒಂದು ಕಟ್ಟು ಅಥವಾ ಕಾನೂನು ಏನೂ ಬದಲಾವಣೆ ಆಗಿಲ್ಲ. ಆದ್ರೆ ಈಗ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅದು ಯಾವುದಕ್ಕೂ ಸಹಿತ ಅಳಿಯ ಸಂತಾನದಲ್ಲಿ ಅದು ಯಾವುದೇ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರ ಬದಲಾವಣೆ ಆಗಿದೆಯಾ ಸರ್? ಮೊದಲ ಹಾಗೆ ಇದೆಯಾ ಅಥವಾ ಯಾವಾಗ ಬದಲಾವಣೆ ಆದದ್ದು ಒಂದು ಸ್ವಲ್ಪ ನನ್ಗೆ ಮಾಹಿತಿ ಬೇಕಾಗಿದೆ. ಈಗ ಬಾಲಕೃಷ್ಣ ಅವರೇ, ಹಾಗೆ ಲೈನ್ ಅಲ್ಲಿ ಇರಿ. ಈ ಪ್ರಶ್ನೆಗೆ ಈ ಮೊದಲೊಮ್ಮೆ ವಕೀಲರು ಉತ್ತರ ಕೊಟ್ರು, ಬಟ್ ಈಗ ನೀವು ಹೇಳಿದ್ರಿ ನಾನು ಕೊನೆಯ ಕ್ಷಣದಲ್ಲಿ ಟಿವಿ ನೋಡಿದೆ ಅಂತ. ಎಸ್, ಖಂಡಿತ ನಿಮಗೆ ಮತ್ತೊಮ್ಮೆ ಹೇಳ್ತಾರೆ ನೋಡಿ. ಎಸ್, ಕೇಳಿಸ್ಕೊಳ್ಳಿ. 1962 ಅಮೆಂಡ್ಮೆಂಟ್, ಮೈಸೂರು ಅಮೆಂಡ್ಮೆಂಟ್ ಪ್ರಕಾರ ಒಂದು ಗಂಡಸಿಗೆ ಒಂದು ಪ್ರಾಪರ್ಟಿ ಸಿಕ್ಕಿದ್ರೆ ಆ ಗಂಡಸ್ ಅದು ಅವರಿಗೆ ನಿಸ್ಸಂತತಿ ಕವರಿಂದಿತ್ತು, ಅದನ್ನೀಗ ತೆಗೆದು ಅವರ ಹೆಂಡತಿ ಮಕ್ಕಳಿಗೆ ತನ್ನಿಂತಾನೆ ಬರ್ತದೆ ಅಂಡರ್ ಹಿಂದೂ ಸಕ್ಸೆಷನ್ ಆಕ್ಟ್ ಸೆಕ್ಷನ್ 8 ಪ್ರಕಾರ. ಮತ್ತೆ ಹೆಂಗಸಿಗೆ ಬಂದ್ರೆ
ಅವರ ನಂತರ ಅವರ ಮಕ್ಕಳಿಗೆ ಬರ್ತದೆ. ಮುಂಚೆ ಹೆಂಗಸಿಗೆ ಕೊಟ್ಟ ಕೂಡಲೇ ಅವ್ರ ಸಂತತಿಗೆ ಅವರಿಂದಿತ್ತು, ಅದನ್ನೆಲ್ಲ ತುಂಬಾ ಚೇಂಜ್ ಮಾಡಿದ್ದಾರೆ. 1980 ಸುಪ್ರೀಂ ಕೋರ್ಟ್ ಜಸ್ಟಿಸ್ ಕೈಲಾಸಂ ಜಡ್ಜ್ಮೆಂಟ್ ಅವ್ರು ಓದ್ಬೇಕು, ಅದರಲ್ಲಿ ಎಲ್ಲ ಕೂಲಂಕುಷವಾಗಿ ಇದನ್ನು ಡಿಸ್ಕಸ್ ಮಾಡಿ ಬರ್ದಿದ್ದಾರೆ. ಹೌದು, ಅದು ಸುಂದರಿ ಅಂತದ್ದು ಇಲ್ಲಿಂದ ಹೋದದ್ದು, ಮಂಗಳೂರಿಂದ ಹೋದದ್ದು. ಅದೇ ಅವರಿಗೆ ಪ್ರಶ್ನೆ ಅದೇ ಏನು ಹಳೆಯ ಸಂತಾನ. ಹೌದು, ಅವರ ಪಾರ್ಟಿಷನ್ ಕಂಡೀಷನ್ ನೋಡ್ಬೇಕು. ಆ ಪಾರ್ಟಿಷನ್ ಯಾವಾಗ ಆದದ್ದು, 56ನೇ ಇಸ್ವಿ ಮುಂಚೆ ಆದದ್ದು, ನಂತರ ಆದದ್ದು, 62ನೇ ಇಸ್ವಿ ನಂತರ ಆದದ್ದು, ಅದನ್ನೆಲ್ಲ ಕಂಡೀಷನ್ಸ್ ನೋಡ್ಬೇಕು. ಹಾಗೆ ಹೇಗೆ ಕುಟುಂಬಕ್ಕೆ ಕೊಟ್ಟದ, ಒಬ್ಬ ಕವರಿಗೆ ಕೊಟ್ಟದ, ಅದನ್ನೆಲ್ಲ ನೋಡಿ ಕೂಲಂಕುಷವಾಗಿ ಸ್ಟಡಿ ಮಾಡಿ ಮತ್ತೆ ನಾವು ಪಾರ್ಟಿಷನ್ ಬಗ್ಗೆ ಮಾತಾಡಬೇಕು. ಈಗ ಹೇಳುವ ಅವರ ಪ್ರಶ್ನೆ ಪ್ರಕಾರ ಆಲ್ ಆಫ್ ಎ ಸಡನ್ ಆಫ್ ಆ್ಯಂಡ್ ನಾವು ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಚಿನ ದಸ್ತಾವೇಜು ನೋಡ್ಲೇಬೇಕು. ಅವರು ಇನ್ನೊಂದು ಅವ್ರದ್ದು ಪ್ರಶ್ನೆ ಅಂದ್ರೆ ಜನರಲ್ ಆಗಿ ಎಲ್ಲರೂ ಹೇಳ್ತಾರೆ ಏನು ಅದು ಹಳೆ ಸಂತಾನ ಎಲ್ಲ ಪ್ರೊವಿಷನ್ಸ್ ಹೋಗಿಲ್ಲ, ಎಲ್ಲವೂ ಹೋಯ್ತು, ಎಲ್ಲ ಪ್ರೊವಿಷನ್ಸ್ ಹೋಗ್ಲಿಲ್ಲ, ಕೆಲವು ಪ್ರೊವಿಷನ್ಸ್ ಇಟ್ಟಿದ್ದಾರೆ. ಹೌದು, ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಕೆಲವು ಪ್ರೊವಿಷನ್ಸ್ ಇಟ್ಟಿದ್ದಾರೆ. ಅದನ್ನು ಹೇಗೆ ಅಳವಡಿಸಬೇಕಂತೇಳಿ ನೀವು ಅವರನ್ನು ನೋಡಬೇಕು. ನಂಬೂದ್ರಿಗಳಿಗೆ ಕೂಡ ಕೆಲವು ಪ್ರೊವಿಷನ್ಸ್ ಇಟ್ಟಿದ್ದಾರೆ. ಹಾಗೆ ಆ ಮರ್ಮಕತ್ತ ಅದರ ಪ್ರೊವಿಷನ್ಸ್ ನೋಡಿ, ಅವರ ಎಲ್ಲ ಡಾಕ್ಯುಮೆಂಟ್ ನೋಡಿ ಮತ್ತೆ ನಾವು ವರ್ಕೌಟ್ ಮಾಡಬೇಕು. ಕಂಪ್ಲೀಟ್ ಅದನ್ನು ಇದು ಮಾಡಿಲ್ಲ ಅಂತ. ಎಸ್ ಬಾಲಕೃಷ್ಣ ಅವರ ಸಂಪರ್ಕ ಕಡಿತ ಆಯಿತು. ಬಹುಶಃ ಅವರು ಟಿವಿಯಲ್ಲಿ ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು. ಎಸ್ ಸರ್, ನಾವು ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಮಾತಾಡಿದೆವು ತುಂಬಾ. ಮತ್ತೊಂದು ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ನಾನು ಹೇಳುವುದು, ಖಂಡಿತ ಹೇಳಿ ಸರ್, ಎಲ್ಲ ವೀಕ್ಷಕರಿಗೆ ಅಂತಂದ್ರೆ ಲಾ ಇಸ್ ಎ ಡೈನಮಿಕ್ ಸಬ್ಜೆಕ್ಟ್. ನೀರಲ್ಲ. ಹೌದು, ನಾವು ತುಂಬಾ ಸ್ಟಡಿ ಮಾಡಿ ಪ್ರೋಗ್ರೆಸಿವ್ ಆಗಿ ಅದನ್ನು ನಾವು ತರುವುದು. ಅದು ಒಂದು ಈ ಕುಟುಂಬದ ವಿಷಯದಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ಕ್ರಿಶ್ಚಿಯನ್ಸಿಗೆ ಒಂದು ದೊಡ್ಡ ತೊಂದರೆ ಇತ್ತು. ಯಾರು ತೀರಿ ಹೋದ್ರು ವಿಲ್ ಇದು ತೀರ ಅವರಿಗೆ ಪ್ರೊಬೇಟ್ ಬೇಕು ಅಂತೇಳಿ ಡಿಸ್ಟ್ರಿಕ್ಟ್ ಕೋರ್ಟ್, ಅದಕ್ಕೆ ಅವ್ರು ಎಷ್ಟೋ ಹಣ ಕಟ್ಟಬೇಕಿದೆ. ಒಂದೇ ಕುಟುಂಬದಲ್ಲಿ 2-3 ಜನ ತೀರಿ ಹೋದ್ರೆ ವಿಲ್ ಪ್ರಕಾರ ಅದು ತುಂಬ ಖರ್ಚಾಗ್ತಿತ್ತು. ಅದನ್ನೆಲ್ಲ ಈಗ 2002ನಲ್ಲಿ ಅದನ್ನ ಇಡೀ ತೆಗೆದು ಹಾಕಿದ್ರು. ಇಂಡಿಯಾದಲ್ಲಿ ಪ್ರೊಬೇಟ್ ಬೇಡ, ಹಾಗೆ ಲಾ ಈಸ್ ಆಲ್ವೇಸ್ ಪ್ರೋಗ್ರೆಸಿವ್. ಅದು ತರ್ಲಿಕ್ಕೆ ಕಾರಣ ಮಂಗಳೂರಿನೊಬ್ರು ವಕೀಲರು, ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಫೈಟ್ ಮಾಡಿ ಅದನ್ನೆಲ್ಲ ಚೇಂಜ್ ಮಾಡಿ ವಾಜಪೇಯಿ ಗವರ್ಮೆಂಟ್ ಅನ್ನು ಹಿಡಿದು ಅದನ್ನು ಲಾ ಚೇಂಜ್ ಮಾಡಿ ಬಿಟ್ಟರು. ಸೊ ಹಾಗೆ ನಾವು ಲಾ ಇಸ್ ಎ ಪ್ರೋಗ್ರೆಸಿವ್ ಸಬ್ಜೆಕ್ಟ್. ನಾವು ಅದನ್ನು ಸ್ಟಡಿ ಮಾಡಿ ಈಗಿನ ಸಮಾಜಕ್ಕೆ ಹೇಗೆ ಅಪ್ಲಿಕೇಬಲ್ ಅಂತ ನೋಡ್ಬೇಕು. ಸೊ 120 ವರ್ಷ ಮುಂಚೆ ಇದ್ದ ವಿಧವೆಯರಿಗೂ ಈಗ ಇರುವ ವಿಧವೆಯರಿಗೂ ತುಂಬಾ ವ್ಯತ್ಯಾಸ ಇದೆ. ಮುಂಚೆ ರೀಮ್ಯಾರೇಜ್, ಸಾಮಾಜಿಕ ವ್ಯವಸ್ಥೆಗಳು, ಕಟ್ಟುಪಾಡುಗಳೆಲ್ಲ ತುಂಬಾ ಬದಲಾಗಿದೆ. ತುಂಬಾ ಪರಿವರ್ತನೆಗಳಾಗಿದೆ. ರೀಮ್ಯಾರೇಜ್ ವಾಸ್ ಮುಂಚೆ ರೀಮ್ಯಾರೇಜ್ ಇರ್ಲಿಲ್ಲ. ಈಗ ರೀಮ್ಯಾರೇಜ್ ತುಂಬಾ ನಾವು ತುಂಬಾ ಅದನ್ನು ನಾವು ಎನ್ಕರೇಜ್ ಮಾಡ್ತಾ ಇದ್ದೇವೆ. ಸೊ ರೀಮ್ಯಾರೇಜ್ ಮಾಡಿದ ಕಾರಣ ತೀರಿ ಹೋದ ಗಂಡನ ಆಸ್ತಿಯಲ್ಲಿ ಅವರಿಗೆ ಸಿಗ್ತದೆ, ಈಚೆಂದ ಅವರಿಗೆ ಸೆಕ್ಯೂರಿಟಿ ಕೂಡ ಆಗ್ತದೆ. ಈ ನಡುವೆ ನಮಗೆ ಶಿವಮೊಗ್ಗದಿಂದ ರಾಧಾಕೃಷ್ಣ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಸರ್. ಎಸ್ ಸರ್, ಏನ್ ಸರ್ ಪ್ರಶ್ನೆ ನಿಮ್ದು? ನಮ್ದು 3 ಜನ ಅಣ್ಣ ತಮ್ಮ ನಾವಿದ್ದೀವಿ. 2 ಜನ, ಒಂದು ತಂಗಿ ಒಂದು ಅಕ್ಕ ಇದೆ. ಅಕ್ಕಿ ಮದುವೆ ಆಗಿ 62 ವರ್ಷ ಆಯ್ತು. ತಂಗಿ ಮದುವೆ ಆಗಿ 40 ವರ್ಷ ಆಯ್ತು. ಈಗ ಪಾಲ್ ಕೇಳ್ತಾ ಇದ್ದಾರೆ, ಕೋಟಿ ಹಾಕಿದ್ದಾರೆ ಸರ್, ಏನಾಗ್ಬೋದು? ಅವರಿಗೆ ಆಸ್ತಿ ಹೇಗೆ ಬಂತು? ನಿಮ್ಗೆ ಅದು ನಿಮ್ಮ ಆಸ್ತಿ ಯಾವ ಸ್ವರೂಪದಲ್ಲಿ ಬಂದದ್ದು? ತಂದೆಯದು, ಅಜ್ಜನದು? ನಮ್ಮ ತಂದೆ ಕಾಲದ್ದು. ತಂದೆಗೆ ಯಾವ ರೀತಿ ಬಂದಿತ್ತು ಅಂತ ಗೊತ್ತುಂಟಾ? ಅಜ್ಜನಿಂದವೋ? ಅದು ಇದು ಭೂಸುಧಾರಣೆ ಕಾನೂನಲ್ಲಿ ಬಂದಿತ್ತು. ಅದು ತಂದೆದು ಸ್ವಂತ ಆಯ್ತು. 2 ಎಕರೆ ಜಮೀನು. ಅದು ತಂದೆದು ಹೊಸರ ಟೌನ್ ಒಳಗೆ ಒಂದು ಮನೆ ಇದೆ. ಅದು ತಂದೆಗೆ ಸ್ವಂತ ಭೂ ಸುಧಾರಣೆ ಕಾನೂನು. ಯಾರು ಕಲ್ಟಿವೇಟ್ ಮಾಡ್ತಾರೋ ಅಗ್ರಿಕಲ್ಚರ್ ಸರ್ಕಾರದವರು ಆಸ್ತಿ ಕೊಟ್ಟದು, ಗ್ರಾಂಟ್. ಅದು ತಂದೆದು ಸ್ವಂತ ಆಯ್ತು. ತಂದೆ ಸ್ವಂತ ಆದ ಕಾರಣ ತಂದೆ ವೀಲುನಾಮೆಲ್ಲ ತೀರಿ ಹೋದ್ರೆ ಅವರ ಎಲ್ಲಾ ಮಕ್ಕಳಿಗೆ ಸಮಾನ ಹಕ್ಕು ಬರ್ತದೆ. ತಂದೆಯ ವೀಲುನಾಮೆ ಇಲ್ಲದಿದ್ದರೆ ಸಿಗುತ್ತಾ ಸರ್ ಅದು? ಮತ್ತೆ ಮತ್ತೊಂದು ಭೂ ಸುಧಾರಣೆ ಕಾನೂನು ಪ್ರಕಾರ ಮದುವೆ ಆದ ಹುಡುಗಿಯರಿಗೆ ಅವರನ್ನು ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿಯನ್ನು ಕನ್ಸಿಡರ್ ಮಾಡೋದಿಲ್ಲ. ಆ ಕಾನೂನಿನಲ್ಲಿ ಯಾರು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ ಅವರಿಗೆ ಮಾತ್ರ ಸಿಕ್ಕುವ ಹಾಗೆ ಮಾಡ್ತಾರೆ. ಅದಕ್ಕೆಲ್ಲ
ತುಂಬ ಡಾಕ್ಯುಮೆಂಟಲ್ಲಿ ನೋಡಬೇಕು, ಯಾವಾಗ ಮದುವೆ ಆದದ್ದು, ಯಾವಾಗ ಭೂ ಸುಧಾರಣೆ ಬರುವ ಮುಂಚೆ ಅವರು ಕಲ್ಟಿವೇಟ್ ಮಾಡಿದ್ದಾರೆ, ಅದು ಹೇಗೆ ಅದನ್ನೆಲ್ಲ ನೋಡಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಹೋಗ್ಬೇಕು ಅವರು. ಇದು ಹೌದು ಸರ್, ನಾವು ಮದುವೆ ಮಾಡಿ ತಂದೆ ಸತ್ತ ಮೇಲೆ ಮದುವೆ ಮಾಡಿದ್ದು. ತಂದೆ ತೀರಿ ಹೋದ ನಂತರ ಮದುವೆ ಆದದ್ದು ಅಂತ ಹೇಳೋದು. ಡಿಕ್ಲರೇಷನ್ ಯಾರು ಫೈಲ್ ಮಾಡಿದ್ದು? ಯಾರ ಹೆಸರಿಗೆ ಡಿಕ್ಲರೇಷನ್ ಆಯ್ತು? ನಾವು ಮದುವೆ ಮಾಡಿ ಅಲ್ಲ, ಡಿಕ್ಲರೇಷನ್ 40 ವರ್ಷ ಆಯ್ತು. ಈಗ 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 ರಾಧಾಕೃಷ್ಣ ಅವರೇ, ಡಿಕ್ಲರೇಷನ್ ಯಾರ ಹೆಸರಿಗೆ ಡಿಕ್ಲರೇಷನ್ ಆಯ್ತು ಅಂತ? ಜಾಗ, ಜಮೀನು ಅದು ನಮ್ಮ ತಂದೆಯವರ ಹೆಸರಿಗೆ ಆಗಿತ್ತು. ತಂದೆ ಎಲ್ಲಾ ಮಕ್ಕಳಿಗೆ ಸಮಾನ ಹಕ್ಕು ಬರ್ತದೆ. ತಂದೆಯ ಎಲ್ಲಾ ಮಕ್ಕಳಿಗೆ ಸಮಾನ ಹಕ್ಕು ಬರುತ್ತೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ತಂದೆಯ ಎಲ್ಲಾ ಮಕ್ಕಳಿಗೂ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಾವು 3 ಜನ ಗಂಟು, 2 ಹೆಣ್ಣು. ಒಟ್ಟು 5 ಜನ. ಅದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಕಲ್ಟಿವೇಶನ್ ಪಾಯಿಂಟ್ ಅನ್ನೆಲ್ಲವರು ಪ್ರೂವ್ ಮಾಡ್ಬೇಕು. ಯಾರು ಕಲ್ಟಿವೇಟ್ ಮಾಡ್ತಾರೆ, ಮದುವೆ ಆದ ಹೆಣ್ಣು ಮಗಳು ಕಲ್ಟಿವೇಟ್ ಮಾಡಿಲ್ಲ ಅಂತದೆಲ್ಲ ಪಾಯಿಂಟ್ ಅನ್ನವರು ಎಸ್ಟಾಬ್ಲಿಷ್ ಮಾಡಬೇಕು, ವಿದ್ ಸಾಕ್ಷ್ಯ ಎಲ್ಲ ಕೊಡಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ, ಇದರ ಪ್ರಕಾರ ಆಗುದಿಲ್ಲ. ನಾವು ಮದುವೆ ಮಾಡಕ್ಕೆ ಸಾಲ ಕಡ ಮಾಡಿ ಮದುವೆ ಮಾಡಿದ್ದವಳ. ಅವಾಗ ನಮ್ಮ ತಂದೆ ತೀರಾಗಿತ್ತು. ಮತ್ತೆ ಭೂಮಿಯಲ್ಲಿ ಎಲ್ರಿಗೂ ಪಾಲಿದೆ ಅಂತ ಹೇಳ್ತಾ ಇದ್ದಾರೆ ವಕೀಲರು. ಹೌದು, ಕಾನೂನಿನ ಪ್ರಕಾರ ಎಲ್ಲರಿಗೂ ಪಾಲು ಇದೆ ಅಂತ. ರಾಧಾಕೃಷ್ಣರೇ, ಈಗ ಮದುವೆ ಮಾಡಿದ್ದು ಎಲ್ಲ ಇರುತ್ತೆ ಸರಿ, ಕಾನೂನಿನ ಪ್ರಕಾರ ಕಾನೂನು ಹೇಳುತ್ತೆ ಎಲ್ಲರಿಗೂ ಸಮಾನ ಪಾಲು ಅಂತ. ಹೌದು. ತಂದೆ ತೀರಿ ಹೋದದ್ದು ಯಾವಾಗ ಇದು ರಾಧಾಕೃಷ್ಣರೇ? ನಮ್ಮ ತಂದೆ ಸತ್ತೋಗಿ ಈಗ 42 ವರ್ಷ 43 ವರ್ಷ ಆಯ್ತು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂದ ಕೂಡಲೇ ತೀರೋದು ಕಾಣ್ತದೆ. ಹೌದು, ಲ್ಯಾಂಡ್ ಎಲ್ಲ ಆದ್ಕೂಡಲೇ. ಭೂಮಿ ಅವರ ಹೆಸರಿಗೆ ಆದ ಸ್ವಲ್ಪ ಸಮಯದಲ್ಲಿ ತೀರಿ ಹೋಗಿದ್ದಾರೆ. ಹೌದು ಸರ್. ಸೊ ಇಟ್ ಮೀನ್ಸ್ ಎಲ್ಲರಿಗೂ ಬರುತ್ತೆ. ಹೌದು, ವಕೀಲರು ಹೇಳುವಂತದ್ದು ಭೂಮಿಯಲ್ಲಿ ಪಾಲು ಎಲ್ಲರಿಗೂ ಬರುತ್ತೆ ಅಂತ, ಎಲ್ಲಾ ಮಕ್ಕಳಿಗೂ. ಏನ್ ಮಾಡೋದು, ಕೊಡ್ತೀರಾ? ಅದು ಎಂತ ಮಾಡಕ್ ನಮ್ಗೆ ಇರುದು 2 ಎಕರೆಗೆ, ಆದ್ರೆ ನಾವು ಎಲ್ಲರೂ ಈಗ ನಮ್ಗೆ 67 ವರ್ಷ, ಒಬ್ಬೊಬ್ಬರಿಗೆಲ್ಲ ಮುಲ್ಕರ ಹೋಗಿದ್ದಾರೆ ಎಲ್ಲರೂ. ಅವರಿಗೆಲ್ಲ ವ್ಯವಸ್ಥಾ ಪತ್ರ ರಿಲೀಸ್ ಡೀಡ್ ಮಾಡ್ಲಿಕ್ಕೆ ಹೇಳಿ, ಖುಲಾಸೆ ಪತ್ರ ಮಾಡಿ ಮುಗಿಸ್ಬೋದು. ಖುಲಾಸೆ ಪತ್ರ ಅಂತ ರಿಲೀಸ್ ಅಂಡ್ ರಿಲಿಂಕ್ವಿಶ್ಮೆಂಟ್ ಡೀಡ್. ಅವರಿಗೆ ಸಿಸ್ಟರ್ಸಿಗೆಲ್ಲ ಕರೆದು ರಿಲೀಸ್ ಅಂಡ್ ನಿಮ್ಗೆಲ್ಲ ಆಲ್ರೆಡಿ ಪ್ರತಿಫಲ ಸಿಕ್ಕಿದ ರಿಲೀಸ್ ಅಂಡ್ ರಿಲಿಂಕ್ವಿಶ್ ಅವರು ಒಪ್ಪಿಕೊಳ್ಳಬೇಕು ಅದಕ್ಕೆ. ಹೌದೌದು. ಈಗ ರಾಧಾಕೃಷ್ಣರೇ, ನಿಮ್ಮ ಯಾರು ಸಹೋದರಿಯರು, ಅಕ್ಕ ತಂಗಿಯರು, ವಕೀಲರು ಹೇಳುವಂತದ್ದು ಅವರನ್ನು ಕರೆದು ಕೂತ್ಕೊಂಡು ಮಾತನಾಡಿ, ಸ್ವಲ್ಪ ಈ ಹಿಂದೆಲ್ಲ ನಿಮ್ಗೆ ಸ್ವಲ್ಪ ಎಲ್ಲ ನಾವು ಏನಾದರೂ ಇರುವಂತ ಕಾಲದಲ್ಲಿ ಕೊಟ್ಟಿದ್ದೇವೆ, ಖರ್ಚು ಮಾಡಿದ್ದೇವೆ ಅಂತೆಲ್ಲ ಹೇಳಿ ಅವರಿಗೆ ಸ್ವಲ್ಪ ಕನ್ವಿನ್ಸ್, ಒಪ್ಪಿಗೆ ಆದರೆ ಒತ್ತಾಯ ಅಲ್ಲ, ಒಪ್ಪಿಗೆ ಆದರೆ ರಿಲೀಸ್ ಡೀಡ್, ರಿಲೀಸ್ ಅಂಡ್ ರಿಲಿಂಕ್ವಿಶ್ಮೆಂಟ್ ಡೀಡ್, ಖುಲಾಸೆ ಪತ್ರ ಮಾಡಿಕೊಳ್ಳಬಹುದು ಅಂತ. ಹಕ್ಕು ಖುಲಾಸೆ ಪತ್ರ, ಹಕ್ಕುಗಳನ್ನು ಖುಲಾಸೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅಂತ ಅವರು ಒಪ್ಪಿಕೊಳ್ಳಬೇಕು. ನೆನ್ಪಿಟ್ಟುಕೊಳ್ಳಿ, ಅವರು ಒಪ್ಪಿಕೊಳ್ಳಬೇಕು. ಅದು ಯಾವ ಕಾರಣ ಅಂತ ಅದು ನಿಮ್ಮ ಕುಟುಂಬ, ನಿಮ್ಮ ಮನೆಯಲ್ಲಿ ಏನೆಲ್ಲ ನಡೆದಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಅಲ್ಲ. ಸೊ ಅಂತ ಒಂದು ಅವಕಾಶ. ಅದರ್ವೈಸ್ ಎಲ್ಲರಿಗೂ ಸಮಾನ ಪಾಲು. ಹೌದು. ಒಂದು ವೇಳೆ ಅವರು ಒಪ್ಪಿದರೆ, ನಿಮ್ಮ ಏನಾದರೂ ಮಾತುಕತೆಗೆ ಒಪ್ಪಿದರೆ ಸ್ವಲ್ಪ ರಿಯಾಯಿತಿ ಕೂಡ ಇರಬಹುದು. ಅವರು ಒಪ್ಪಿಬೇಕು, ನಿಮ್ಮ ಸಹೋದರಿಯರು ಒಪ್ಪಿಕೊಳ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಈಗ ನಮ್ಮ ಅಕ್ಕನಿಗೆ 85 ವರ್ಷ ಆಗಿರ್ಬೋದು ಸರ್. ಆಯ್ತು, ಆದ್ರೂ ಕೂಡ ಅವರ ತಂದೆದನ್ನೆಲ್ಲ ಕೇಳೋದು, ಮತ್ತೆ ನಿಮ್ದನ್ನು ಕೇಳೋದಲ್ಲ, ಅವ್ರ ತಂದೆದನ್ನು ಕೇಳೋದು. ವಕೀಲರು ಹೇಳುವಂತದ್ದು ತಂದೆಯದ್ದು ಆಸ್ತಿನಲ್ಲಿ ನಿಮಗೆ ಯಾವ ರೀತಿ ಹಕ್ಕು ಇದೆನೋ ಆ ಹೆಣ್ಣು ಮಗಳಿಗೆ ಕೂಡ ಅಷ್ಟೇ ಹಕ್ಕುಗಳಿದೆ ಅಂತ. ತಂದೆ ಮರಣಾನಂತರ ಬಂದ ಹಕ್ಕು. ಹೌದು. ಅದಕ್ಕೆ ನಿಮ್ಮ ಹತ್ರ ಕೇಳಿ ಸರ್, ಕೋರ್ಟ್ ಅಲ್ಲಿ 2 ವರ್ಷ ಆಯ್ತು ಕೇಸ್ ನಡೀತಾ ಇದೆ. ಹೌದಾ? ಏನಾದ್ರು ರಾಜಿ ಇತ್ಯರ್ಥ ಮಾಡಿಕೊಳ್ಳಿ. ಇದು ರಾಧಾಕೃಷ್ಣರೇ, ನೀವೇ ಹೇಳ್ತೀರಿ ನಿಮ್ಮ ಅಕ್ಕನಿಗೆ 82 ವರ್ಷ ಅಂತ. ಲೋಕ ಅದಾಲತಿಗೆ ಹಾಕ್ಲಿಕ್ಕೆ ನೀವು ಅಲ್ಲಿ ಕೋರ್ಟ್ ಅಲ್ಲಿ ಲೋಕ್ ಅದಾಲತ್ ಅಂತ ನಡೀತದೆ ನಿಮ್ ಕೋರ್ಟ್ ಅಲ್ಲಿ. ಅಲ್ಲಿ ಕೋರ್ಟ್ಗೆ ಹೋಗ್ತಿರಲ್ಲ ನೀವು, ಅಲ್ಲಿ ಕಾನೂನು ಸೇವಾ ಪ್ರಾಧಿಕಾರದೊಂದು ಸಣ್ಣ ಆಫೀಸ್ ಇರುತ್ತೆ, ನೀವು ಕೇಳಿ. ಕಾನೂನು ಸೇವಾ ಪ್ರಾಧಿಕಾರದೊಂದು ಆಫೀಸ್ ಇರುತ್ತೆ ಅಲ್ಲಿ ಕೋರ್ಟ್ ಬಿಲ್ಡಿಂಗ್ ಅಲ್ಲಿ. ಉಚಿತ ಕಾನೂನು ಬಗ್ಗೆ ಎಲ್ಲ ಅವರು ಮಾಹಿತಿ ಅದೆಲ್ಲ ಕೊಡ್ತಾ ಇರ್ತಾರೆ. ನೀವು ಅವ್ರ ಹತ್ರ ಹೋಗಿ ಕೇಳಿ, ಸರ್ ಈ ಕೇಸನ್ನೊಂದು ರಾಜಿ ಇತ್ಯರ್ಥ ಮಾಡಿ, ನಾವು ನಮ್ಮೊಳಗೆ ರಾಜಿ ಇತ್ಯರ್ಥ ಮಾಡ್ತೇವೆ ಅಂತ ಹೇಳಿ. ಖಂಡಿತ ಅಲ್ಲಿ ವಕೀಲರುಗಳು, ಹಿರಿಯ ವಕೀಲರು ಇರ್ತಾರೆ,
ಆಮೇಲೆ ನ್ಯಾಯಾಧೀಶರುಗಳಿರ್ತಾರೆ, ನಿಮಗೆ ರಾಜಿ ಪಂಚಾಯತಿಗೆ ಮಾಡಿ ಇತ್ಯರ್ಥ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನೋಡಿ, ಇಷ್ಟು ವಯಸ್ಸಾಯ್ತು, ನಿಮ್ಗೆ ಎಷ್ಟು ವಯಸ್ಸು? ಮತ್ತೆ ನಿಮ್ಗೆ 67 ವರ್ಷ. ನೋಡಿ, ವಕೀಲರು ನಿಮ್ಮಷ್ಟೇ ವಯಸ್ಸಿನ ವಕೀಲರಿದ್ದಾರೆ ಇಲ್ಲಿ. ಅವರು ಹೇಳ್ತಾ ಇದ್ದಾರೆ ರಾಜಿ ಪಂಚಾಯತಿಗೆಯಲ್ಲಿ ಮುಗಿಸಿ ಅಂತ, ರಾಜಿ ಪಂಚಾಯತಿಗೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಅಕ್ಕನಿಗೆ 82 ವರ್ಷ ಆಯ್ತಲ್ವಾ? ಹೌದು. ಈ ವಯಸ್ಸಲ್ಲಿ ನೀವು ಇನ್ನೂ ಗುದ್ದಾಟ ಮಾಡಿಕೊಂಡು ಆಸ್ತಿ ಅಂತ ಹೇಳಿಕೊಳ್ಳುವುದಕ್ಕಿಂತ ಅದನ್ನು ರಾಜಿ ಪಂಚಾಯತಿಗೆ ಮಾಡಿ ಇತ್ಯರ್ಥ ಮಾಡಿಕೊಂಡ್ರೆ ಒಳ್ಳೇದಲ್ವಾ ರಾಧಾಕೃಷ್ಣರೇ? ಹೌದು ಸರ್, ಅದು ನಾವು ಒಂದು ಕೊಟ್ಟಿ ಒಂದು ತಗ ಬಂದಿದ್ದೆ, ಒಂದು ಕೊಟ್ಟಿ ಒಂದು ತಗ ಬಂದಿದ್ದೆ ಸರ್. ನಮ್ಮ ತಂಗಿ ಅವ್ರಿಗೆ ಕೊಟ್ಟೆ, ಅವ್ರ ತಂಗಿ ನಾ ತಂದಿದ್ದೆ. ಆಯ್ತು, ನೀವಲ್ಲಿ ನೀವು ನಿಮ್ಮ ವಕೀಲರ ಹತ್ರನೂ ಮಾತಾಡಿ ಹೇಳಿ, ನಾವು ಇದನ್ನೊಂದು ರಾಜ್ಯ ಪಂಚಾಯತಿಗೆ ಇತ್ಯರ್ಥ ಮಾಡಿಸ್ತೇವೆ, ಮಾಡಿಸಿ ಅಂತ ಹೇಳಿ. ಖಂಡಿತ ನಿಮ್ಮ ವಕೀಲರು ಕೂಡ ಮಾಡ್ತಾರೆ. ನಿಮ್ಮ ವಕೀಲರ ಹತ್ರ ಹೇಳಿ, ಎಸ್ ಸರ್, ನನಗೆ ವಯಸ್ಸಾಯ್ತು, ನನ್ನ ಅಕ್ಕನಿಗೆ 82 ವರ್ಷ ಆಯ್ತು, ಇನ್ನು ಸುಮ್ಮನೆ ನಾವು ಹೊಣದಾಟ ಮಾಡೋದಕ್ಕಿಂತ ಇರುವಷ್ಟು ಕಾಲ ನೆಮ್ಮದಿಯಿಂದ ಬದುಕುತ್ತೇವೆ, ನೀವೊಂದು ಸಲಹೆ ಕೊಡಿ ನಮ್ಗೆ, ನಾವು ಹೆಂಗೆ ಇದನ್ನು ರಾಜಿಯಲ್ಲಿ ಇತ್ಯರ್ಥ ಮಾಡಬಹುದು ಅಂತ ಖಂಡಿತವಾಗಿ ನಿಮ್ಮ ವಕೀಲರು ಸಲಹೆ ಕೊಡ್ತಾರೆ. ಆಯ್ತು ಸರ್. ಎಸ್, ಥ್ಯಾಂಕ್ ಯು ರಾಧಾಕೃಷ್ಣ ಅವರೇ. ನಮಸ್ಕಾರ ಸರ್. ಎಸ್, ಮತ್ತೊಂದು ಲಾಸ್ಟ್ ಪಾಯಿಂಟ್. ಎಸ್, ಈ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಎಂತ ಅಮೆಂಡ್ಮೆಂಟ್ ಬಂದ್ರು ಇಬ್ಬರಿಗೆ ಈ ಪ್ರಾಪರ್ಟಿ ರೈಟ್ ಬರೋದಿಲ್ಲ. ಒಂದು ಒಬ್ಬ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋದಲ್ಲಿ, ಅಂದ್ರೆ ಸಿಖ್, ಜೈನ, ಬುದ್ಧಿಸ್ಟ್ ಈ 3 ಜನ ಬಿಟ್ಟು ಬೇರೆ ಯಾವುದು ಕ್ರಿಶ್ಚಿಯನ್, ಪಾರ್ಸಿ ಅಥವಾ ಮುಸ್ಲಿಂ ಇದಕ್ಕೆ ರಿಲಿಜನ್ಗೆ ಹೋದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ ನ ಯಾವ ಹಕ್ಕು ಹುಡುಗನಿಗೆ ಅಥವಾ ಹುಡುಗಿಗೆ ಸಿಕ್ಕುದಿಲ್ಲ. ಮತಾಂತರ ಆದ್ರೆ ಬರುವುದಿಲ್ಲ. ಮರ್ಡರರ್ಸಿಗೆ ಬರುವುದಿಲ್ಲ. ಮರ್ಡರ್ ಮಾಡಿದವನಿಗೆ, ಯಾರಾದ್ರೂ ಮರ್ಡರ್ ಮಾಡಿ ಅವರನ್ನು ಶಿಕ್ಷೆ ಆದ್ರೆ ಅವರಿಗೆ ಹಿಂದೂ ಸಕ್ಸೆಷನ್ ಆಕ್ಟ್ ನ ಹಕ್ಕು ಬರುವುದಿಲ್ಲ. ಯಾವುದೇ ಯಾರನ್ನೇ ಮರ್ಡರ್ ಮಾಡಿದ್ರು, ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡು ಅವನ ಅಪರಾಧಿ ಅಂತ ಘೋಷಣೆ ಆಗಿ ಶಿಕ್ಷೆ ಆದರೆ ಪ್ರಾಪರ್ಟಿ ಹಕ್ಕು ಬರುವುದಿಲ್ಲ, ಅವನಿಗೆ ತಂದೆಯ ಆಸ್ತಿಯಲ್ಲಿ ಹಕ್ಕು ಬರುವುದಿಲ್ಲ, ಉಳಿದವರಿಗೆ ಹೋಗುತ್ತೆ. ಕ್ರಿಮಿನಲ್ ಚಟುವಟಿಕೆಗೆ ತೊಡಗಿಸಿಕೊಳ್ಳುವವರು ಅವರು ಗಮನಿಸಬೇಕಾದ ವಿಚಾರ. ಹಿಂದೂ ಲಾ ಇದು ಭಾರಿ ಪ್ರೋಗ್ರೆಸಿವ್ ಲಾ, ಎಲ್ಲಾ ಸಾಮಾನ್ಯ ಜನರು ಓದಬೇಕು. ಭಾರಿ ಶಾರ್ಟ್ ಲಾ, ತುಂಬಾ ಉದ್ದ ಇಲ್ಲ, ಬರೀ ಕಮ್ಮಿ ಸೆಕ್ಷನ್ಸ್, ಮತ್ತೆ ಭಾರಿ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಬಹುದು. ಒಳ್ಳೆಯ ಮಾಹಿತಿ. ಹಿಂದೂಗಳು ವೀಲ್ ನಾಮೆ ಬರೀಬಹುದು, ಹಿಂದೂಗಳ ವೀಲ್ ಪ್ರಕಾರ ಯಾರಿಗೆ ಕೊಡಬಹುದು, ಹಿಂದೂಗಳು ಯಾವ ನಮ್ಮನೆ ಆಸ್ತಿ ತೆಗೆದುಕೊಂಡು ನಮ್ಮ ಆಸ್ತಿಯನ್ನು ನಾವು ಕುಟುಂಬಕ್ಕೆ ಹಾಕ್ಬೋದು. ನೋಡಿ, ಈಗ ನಾನು ಒಂದು ಆಸ್ತಿ ತೆಗೆದುಕೊಂಡು ನನ್ನ ಕುಟುಂಬಕ್ಕೆ ನಾನು ಅರ್ಪಣೆ ಮಾಡ್ಬೋದು. ಅದು ಬೇರೆ ಕಮ್ಯುನಿಟಿಲಿ ಸಾಧ್ಯ ಇಲ್ಲ. ಒಬ್ಬ ಕ್ರಿಶ್ಚಿಯನ್ ಒಂದು ಜಾಗ ತೆಗೆದುಕೊಂಡ್ರೆ ಅವನ ತಂದೆಯ ಕುಟುಂಬಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅವನದೇ ಆಸ್ತಿ ಆಗ್ತದೆ. ನಮ್ಮಲ್ಲಿ ಹಾಗಲ್ಲ. ನಾನು ಒಂದು ಆಸ್ತಿ ತೆಗೆದುಕೊಂಡು ನನ್ನ ಕುಟುಂಬಕ್ಕೆ ಇದು ಅರ್ಪಣೆ ಮಾಡಿದೆ, ನನ್ನ ತಂದೆ, ನನ್ನ ಅಣ್ಣ ತಮ್ಮದಿರಿಗೆ ಎಲ್ಲರಿಗೆ ಹಕ್ಕು ಬರ್ತದೆ. ಅರ್ಪಣೆ ಅಂತ ಹೇಳಿದ್ರೆ ಅವರು ಅದನ್ನು ಗಿಫ್ಟ್ ನೀಡ, ಹೌದು, ಗಿಫ್ಟ್ ಅಲ್ಲ, ಅದೊಂದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಇದು ನನ್ನ ಕುಟುಂಬದ ಇನ್ಕಮ್ ಇಂದ ಬಂದದ್ದು ಅಂತೆಲ್ಲ ಪ್ರೂವ್ ಮಾಡಿದ್ರೆ ಕುಟುಂಬಕ್ಕೆ ಬರ್ತದೆ. ಎಂತ ಪ್ರೋಗ್ರೆಸಿವ್ ಲಾ ಇಸ್ ಹಿಂದೂ ಲಾ. ಎಲ್ಲರೂ ಓದಬೇಕು, ಜನಪರವಾದಂತ. ಮತ್ತೆ ತುಂಬಾ ಅಮೆಂಡ್ಮೆಂಟ್ ಬಂದು ಆಗಾಗ ಸಮಯಕ್ಕೆ ಸರಿಯಾಗಿ ಇದು ಜನರಿಗೆ ಜನಸ್ನೇಹಿ ಕಾನೂನು ಅಂತ ಹೇಳೋದು. ಅದು ನಾವು ಹೇಳ್ತೇವಲ್ಲ, ಶಿಲ್ಪಿ ಒಂದು ಮೂರ್ತಿಯನ್ನು ಇದು ಮಾಡುವಾಗ ಕಲ್ಲಿರುತ್ತದೆ, ಅದಕ್ಕೆ ಕೆತ್ತಿ ಏನು ಸುತ್ತಿಗೆ ಬಿಟ್ಟು ಬಿದ್ದು ಅದು ಒಂದು ಒಳ್ಳೆ ರೂಪ ಪಡೆಯುತ್ತೆ. ನೋಡಿ, ಹಿಂದೂ ಅಡಾಪ್ಷನ್ ಆಕ್ಟ್ ಮಾಡಿದ್ರು, ಯಾರನ್ನು ದತ್ತಕ್ಕೆ ತೆಗೆದುಕೊಳ್ಳೋದು, ಹಿಂದೂ ಮೇಂಟೆನೆನ್ಸ್ ಮಾಡಿದ್ರು. ಸೋ ಮೆನಿ ವೇಸ್ ಇದು ಹಿಂದೂ ಲಾ. ತುಂಬಾ ಒಳ್ಳೆಯ ಪ್ರಗತಿಪರವಾದಂಥ, ಜನಪರವಾದಂಥ ಮತ್ತು ಒಂದು ತುಂಬ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡುವಂಥ ಕಾನೂನು ಇಂದು ಆಕ್ಟ್. ನಾನು ಈ ಸಂದರ್ಭದಲ್ಲಿ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಮಂಗಳೂರಿನ ಹಿರಿಯ ವಕೀಲರಾಗಿರುವಂಥ KP ವಾಸುದೇವ ರಾಯರಿಗೆ ಸಮಸ್ತ ವೀಕ್ಷಕರ ಪರವಾಗಿ, ವಿಫೋರ್ ವಾಹಿನಿ ಪರವಾಗಿ ಧನ್ಯವಾದ. ಎಲ್ಲ ವೀಕ್ಷಕರಿಗೆ ನನ್ನ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರಶ್ನೆ ಕೇಳಿ ಈ ಒಂದು ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಒಳ್ಳೆಯ ಒಂಥರ ಉತ್ತೇಜನ ಪೂರ್ವಕವಾಗಿ ನಡೆಸಲಿಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಪ್ರಶ್ನೆ ಕೇಳಿದಂಥ ವೀಕ್ಷಕರಿಗೆ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ಮಂಗಳೂರು ವಕೀಲರ ಸಂಘಕ್ಕೂ, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಎಲ್ಲ ನ್ಯಾಯಾಧೀಶರುಗಳಿಗೆ ಮತ್ತು ಅದರ ಪದಾಧಿಕಾರಿಗಳಿಗೆ ಕೂಡ, ಸಮಸ್ತರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡಿ ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೀನಿ ಸರ್. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.